ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವ್ಯವಸ್ಥೆಗಳು, ಅದಕ್ಕೆ ಒಂದು ನಿಗ್ರಹ ಮಾಡಲಿಕ್ಕೆ, ಭ್ರಷ್ಟಾಚಾರ ವ್ಯವಸ್ಥೆಗಳನ್ನು ನಿಗ್ರಹ ಮಾಡಲಿಕ್ಕೆ ಅದು ನಮ್ಮ ಪೊಲೀಸ್ ಇಲಾಖೆ ಅದಕ್ಕೊಂದು ಇಲಾಖೆ ಉಂಟು, ಭ್ರಷ್ಟಾಚಾರ ನಿಗ್ರಹ ಆ ಒಂದು ಇಲಾಖೆಯ ಸಹಯೋಗದಲ್ಲಿ, ಜೊತೆಗೆ ಬಾಲಕೃಷ್ಣ ಮಂದಿರ, ಬಾಲಕೃಷ್ಣ ಮಹಿಳಾ ಸಮಿತಿ, ಹಾಗೆ ಆರ್ಯಾಯನೆ ಮರಾಠ ಸಮಾಜ ಸಂಘ, ಯುವ ಮರಾಠ ಇದರ ಒಂದು ಸಹಭಾಗಿತ್ವದಲ್ಲಿ ಒಂದು ಭ್ರಷ್ಟಾಚಾರ ನಿರ್ಮೂಲನದ ಬಗ್ಗೆ ಒಂದು ಕಾರ್ಯಾಗಾರ, ಜೊತೆಯಲ್ಲಿ ಬಾಲಕೃಷ್ಣ ಮಂದಿರದ 21ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಕೂಡ ಈಗ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಇವತ್ತು ಭ್ರಷ್ಟಾಚಾರ ಬಗ್ಗೆ ಒಂದು ಕಾರ್ಯಾಗಾರ ನಡೆಸಿಕೊಡ್ಲಿಕ್ಕೆ ನಮ್ಮ ಜೊತೆ ಸುದ್ದಿ ಹೆಗ್ಡೆ, ರಾಷ್ಟ್ರಪತಿ ಪದಕ ಪ್ರಶಸ್ತಿ ಪಡೆದವರು, ನಮ್ಮ ಪೊಲೀಸ್ ಇಲಾಖೆ ಡಿವೈಎಸ್ಪಿ ಭ್ರಷ್ಟಾಚಾರ ನಿಗ್ರಹದ ಬರಬೇಕಾಗಿ ವಿನಂತಿ. ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಕಾರ್ಯಾಗಾರ. ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸತೀಶ್ ಕುಂಪಳ, ಅಧ್ಯಕ್ಷರು ಬಾಲಕೃಷ್ಣ ಮಂದಿರ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಸುಧೀರ್ ಹೆಗ್ಡೆ, ಡಿವೈಎಸ್ಪಿ ಭ್ರಷ್ಟಾಚಾರ ನಿಗ್ರಹ ದಳ, ಇವರನ್ನು ಕೂಡ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇದರ ಉತ್ಸವ ಸಮಿತಿ, ಇವರಿಗೂ ಕೂಡ ನಾನು ಸಮಿತಿಯ ಪರವಾಗಿ ಆರ್ಥಿಕವಾದ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಿದ್ದೇನೆ. ಶ್ರೀಧರರಾವ್ ಬೋಮ್ಮಾನ್, ಕೋಶಾಧಿಕಾರಿ, ಆರ್ಯಾಯನೆ ಮರಾಠ ಸಮಾಜ ಸಂಘ, ಇವರನ್ನು ಕೂಡ ನಾನು ಸಮಾಜ ಸಂಘದ ವಿವಿಧ ಕ್ಷೇತ್ರದ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಬಾಲಕೃಷ್ಣ ದೇವರ ಅನುಗ್ರಹದೊಂದಿಗೆ ಅವರ ಒಂದು ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಆರಂಭ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ACB 2.5 ವರ್ಷ, 23ರಲ್ಲಿ 7 ವರ್ಷ ಬರೀ ನಾನು ಭ್ರಷ್ಟಾಚಾರ ನಿಗ್ರಹದಲ್ಲೇ ಕೆಲಸ ಮಾಡೋಣ. ಲೋಕಾಯುಕ್ತ ಅಂದರೆ ಒಬ್ಬರು ಭ್ರಷ್ಟಾಚಾರ ನಿಗ್ರಹದಲ್ಲೂ ಆ ಪಾರ್ಟ್. ಇದನ್ನೇ ಮಾಡ್ತಾ ಬಂದಾಗ ಹಲವಾರು ಮಗುಗಳನ್ನು ನೋಡ್ತಾ ಬಂದೆ ನನ್ನ ಸರ್ವಿಸ್ನಲ್ಲಿ. LLB ಮುಗಿಸಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ತಲೆಯಲ್ಲಿ ಬಂದಿರ್ಬೋದು, ಈ ಮನುಷ್ಯ ಬಂದು ಮಾತಾಡ್ತಾ ಇದ್ದಾನೆ ಭಾಷಣ ಹೊಡಿಲಿಕ್ಕೆ. ಯಾಕಂದರೆ ಭಾಳ ಜನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಚರ್ಚೆಗಳಂತೂ ಟಿವಿಯಲ್ಲಿ ಒಬ್ಬರಿಗೊಬ್ರು 5 ಮಂದಿ ಚರ್ಚೆ ಆಗ್ತಿರ್ತಾರೆ. ನೀವಿದ್ದಾಗ ಹಂಗೆ ಮಾಡಿದ್ರಿ, ಇಲ್ಲ ನೀವಿದ್ದಾಗ ಹಿಂಗೆ ಮಾಡಿದ್ರಿ, ಎರಡು ಹೆಂಗಸರು ಜಗಳ ಆಡ್ಕೊಂಡು ಗಂಡಂದ್ರೆ ಮರ್ಯಾದೆ ತೆಗೆದಂಗೆ ಮಾಡ್ಕೊಳ್ತಾ ಇರ್ತಾರೆ. ಆ ರೀತಿ
ನಡೀತಾ ಇರ್ತದೆ. ಆದರೆ ನಾನು ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ. ನಂದು ನೀವು ಅಂದ್ಕೊಳ್ಬೋದು, ತುಂಬ ಸಬ್ ಇನ್ಸ್ಪೆಕ್ಟರ್ ಆಗಿದೆ, ನನಗೆ ಇನ್ನೂ ದುಡ್ಡು ಕೊಟ್ಟೆ ಬಂದಿರ್ತಾನೆ. ಯಾಕಂದರೆ 96 ಸಬ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಏನಾಗಬೇಕು ಅಂತ ಗೊತ್ತಿತ್ತು. 94 ಅಂದ್ಕೊಂಡಿರ್ತೀನಿ. ಆದರೆ ನನ್ನ ಸೆಲೆಕ್ಷನ್ ಆಗಲಿಲ್ಲ. ನಾನು ಹೋಗಿ ಬ್ಯಾಂಗ್ಳೂರ್ ಹೆಡ್ ಆಫೀಸಿಗೆ ಕೇಳಿದಾಗ ಇಲ್ಲ ನಿಮ್ಮ ಸೆಲೆಕ್ಷನ್ ಆಗಲಿಲ್ಲ ಅಂತ. ಅಲ್ಲಿ ಒಬ್ಬ ಮನುಷ್ಯ ಇದ್ದ, ನಿಮ್ಮ ಜಿಲ್ಲೆಯವನು, ಹೆಸರು ಬೇಡ. ಆ ಮನುಷ್ಯನಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ. ಅವನಿಗೇನೋ ಒಂದು ಕರೋಡಿ ಅಂತ ಕಾಣ್ತದೆ. ಅವನಿಗೆ ಮೆರಿಟ್ ಲಿಸ್ಟ್ ಇಟ್ಕೊಂಡ್ಬಂದು ಅದು ದೊಡ್ಡ ಲಿಸ್ಟ್. ಆ ಲಿಸ್ಟ್ನಲ್ಲಿ ನೋಡಿದಾಗ ನಾನು ಕರ್ನಾಟಕಕ್ಕೆ 10ನೇ ರ್ಯಾಂಕ್ ಮಾಡಿದ್ದೆ. ಆದರೆ ನನಗೆ ಲಿಸ್ಟ್ ಬರಲಿಲ್ಲ, ಏನು ಅಪಾಯಿಂಟ್ಮೆಂಟ್ ಆಗೋದಿಲ್ಲ. ನಾನು ನನ್ನ MS ಬಾಬತ್ ಅಂತ ಅಡ್ವೊಕೇಟನ್ನು ಹಿಡಿದು KIT 18 ತಿಂಗಳ ಹೋರಾಡಿದೆ. 18 ತಿಂಗಳ KS ಹೋರಾಡಿ ನಾನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಪಡ್ಕೊಂಡೆ. ನನ್ನ ಜೊತೆ 107 ಜನ ಸಬ್ ಇನ್ಸ್ಪೆಕ್ಟರ್ ಆದರು. ಟೋಟಲ್ 108 ಲಿಸ್ಟ್ ಒಂದು ಹೊರಗೊಂಡು ಅಡಿಷನಲ್ ಲಿಸ್ಟ್ ಅಂತ ಹೇಳಿ ಆ 107 ಜನರಿಗೆ ಲಿಸ್ಟ್ ಹೋದಾಗ ಅವರು ಅದು ಏಪ್ರಿಲ್ ಫೂಲ್ ಅಂತ ತಿಳ್ಕೊಂಡಿದ್ರು. ನನಗೆ ಈಗಲೂ ಹೇಳ್ತಾರೆ ಅವ್ರು ಸಿಕ್ಕಾಗ, ಯಾರು ಜೊತೆಗೆ DSP ಅದೇ ಹಿಂದಿಂದ ಅಂತ. ಯಾಕಂದರೆ ನಿಮ್ಮ ಕೋಟಿಗೆ ಹೋಗಲಿಲ್ಲ ಆಗಿದ್ರೆ ನಾವು ಇವತ್ತು ಬೇರೆ ಬೇರೆ ಕೆಲಸದಲ್ಲಿ ಇರ್ತಾ ಇದ್ದೆ. ನಾನು ಯಾಕೆ ನಿಮ್ಗೆ ಹೇಳ್ಕೊಂಡು ಹೋಗ್ತಿದ್ದೆ ಅಂದರೆ ಇದು ಸ್ವಂತ ಅನುಭವದಿಂದ ನಾನು ಈ ಥರ ಮೇಲೆ ಬಂದೆ. ಈ ಥರ ಬರ್ತಾ ನನಗೆ ಅದನ್ನು ನೋಡ್ತಾನೆ ಬಂದೆ. ಯಾಕೆಂದರೆ ನಾನು ಹೇಳಿದೆಲ್ಲ ನಿಮಗೆ, ನನ್ನ ವಿದ್ಯಾರ್ಥಿ ಜೀವನದಿಂದಲೂ ನಾನು ನೋಡ್ತಾ ಬಂದೆ. ನನ್ನ ಡ್ರೈವಿಂಗ್ ಲೈಸೆನ್ಸ್ ಸಹಿತ ನೀವೆಲ್ಲರೂ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ದೀರಿ, ನೀವು ದುಡ್ಡು ಕೊಟ್ಟಿದ್ದೀರಿ. ನಾನು ಡ್ರೈವಿಂಗ್ ಲೈಸೆನ್ಸಿಗೆ ಹೋದಾಗ ನನಗೆ 5 ಸತಿ ಫೇಲ್ ಮಾಡಿದ್ದಾರೆ. ನಾನು RTO ಇನ್ಸ್ಪೆಕ್ಟರ್ಗೆ ಒಂದೇ ಮಾತು ಹೇಳಿದೆ, ಸರ್ ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ, ನಾನು ಪ್ರತಿ ಮಂಗಳವಾರ ಸಂತೆಗೆ ಬರಬೇಕು, ಬಂದಾಗ ಟ್ರಯಲ್ ಕೊಟ್ಟು ಹೋಗ್ತೇನೆ. ಕಷ್ಟ ನಿಮಗೆ, ಪ್ರತಿ ಸತಿ ನೀವು ನನಗೆ ನೆಗೆಟಿವ್ ಶರ ಬರೀಬೇಕು. ಯಾಕೆ ಫೇಲ್ ಅಂತ. ಅದು ನಿಮಗೆ ಕಷ್ಟ ಸರ್ ಅಂತ ಹೇಳಿದಾಗ ನಾನು ಪಾಸ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಮೊದಲಿಂದ ಇದೇ ಥರ. ಅಂದರೆ ಇದನ್ನು ನೋಡಿದರೆ ನಿಮಗೆ ಒಂದು ರೀತಿ, ಯಾಕಂದರೆ ಎಷ್ಟೋ ಜನ ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ನಿಮಗೆ ಯಾರಾದರೂ ಬೈದು ನಾನು ಯಾಕೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ಅಂದರೆ 2.5 ವರ್ಷ ಆಯಿತು ನಾನು ACB ಸ್ಟಾರ್ಟ್ ಮಾಡಿ. ನಾನು ಲೋಕಾಯುಕ್ತದಲ್ಲಿ ಮಂಗಳೂರು ಕೆಲಸ ಮಾಡಲಿಲ್ಲ. ACBಲಿ 2 ವರ್ಷ 3 ತಿಂಗಳಾಯಿತು. ನಾನು ಫಸ್ಟ್ ಬಂದಾಗ ಕುತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಟೇಬಲಿಗೆಲ್ಲ ಕೂರಿಸಿರಲಿಲ್ಲ. ನಿಮ್ಮ ಊರಿನ ರಾಕೇಶ ಸೇರಿಕೊಂಡ, ಅವನೊಂದು ಜಿಪ್ ತೊಗೊಂಡು ನನಗೆ ಕೊಟ್ಟರು. ನಾವೆಲ್ಲ ಸೇರಿಕೊಂಡು ನಮ್ಮ ಫಸ್ಟ್ ಟೈಮ್ IGP ಸಲೀಂ ಸಾಹೇಬ್ ಬಂದಾಗ ಅವರು ಕೂತ್ಕೊಳ್ಳಿಕ್ಕೆ ಇಂಥ ಕುರ್ಚಿನೂ ಇರಲಿಲ್ಲ ನಮ್ಮ ಆಫೀಸ್ನಲ್ಲಿ. ಅವ್ರು ಕೂತ್ಕೊಂಡಿದ್ದು ಕುರ್ಚಿ ಹೀಗಿತ್ತು. ಅವ್ರು ಹೇಳಿದ್ರು ಇದು ಕುರ್ಚಿ ಮಾರಿ ಸರ್ ಸದ್ಯಕ್ಕೆ ಹೀಗಿದೆ, ಮುಂದೆ ನಾವು ಬೆಳೆಸ್ತೇವೆ ನೋಡೋಣ ಅಂತ ಹೇಳ್ಕೊಂಡು ಆಫೀಸ್ ಕಟ್ಟಿದ್ವಿ. ಇವತ್ತಿನವರೆಗೂ ನಿಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಇಲ್ಲ, ಒಂದು ಅರ್ಜಿ ಇಲ್ಲ. ನನಗೆ ಸಂತೋಷ ಇತ್ತು. ರಾಮರಾಜ್ಯ ನಡೀತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ನಡೀತಾ ಇರ್ಬೋದು. ಪಾಪ ಯಾರಿಗೂ ಏನು ಕೇಳ್ತಾ ಇಲ್ಲ, ಇಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅನ್ನೋದು. ಒಂದು ಸತಿ ಹೋಗಿ ನೋಡಿ ಬರೋರು, ಅಟ್ಲೀಸ್ಟ್ ಹೋಗಿ ಅವರಿಗೆ ಭೇಟಿ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಬಂದಿದೆ, ಯಾವ ಥರ ಪ್ರಕರಣಗಳನ್ನು ಮಾಡ್ತಾರೆ. ಗೊತ್ತಿದ್ರೆ ಅವರು ಬರ್ತಾರೆ, ನೋಡೋಣ. ನಮ್ಮ SP ಅವರು ಇದೇ ಏರಿಯಾದಲ್ಲಿ ACP ಆಗಿ ಕೆಲಸ ಮಾಡಿದರು, ಶ್ರುತಿ ಅಂತ. ಅವರಿಗೆ ನಮ್ಮ ACP. ಅನಂತರ ನಿಮ್ಮ ಊರಿನ ರಾಕೇಶ್ ಇದ್ದಾನೆ. ರಾಕೇಶ್ನಿಗೆ ಪ್ರತಿ ಸತಿ SP ಕೇಳ್ತಾರೆ, ಉಳ್ಳಾರ ಕಡೆಯಿಂದ ಒಂದು ಕಂಪ್ಲೇಂಟ್ ಇಲ್ಲ ಮಾರೆ ತೊಗೊಂಬ ಅಂತ. ಅವ್ನು ತರ್ತೀನಿ ನಾನು ಅಂತ ಪ್ರತಿ ಸರಿ ಹೇಳ್ತಾರೆ. ಆದರೆ ಅವನಿಗೆ ಕಷ್ಟ ಆಗ್ತದೆ. ಅಟ್ಲೀಸ್ಟ್ ಈ ಥರ ನಿಮ್ಮಲ್ಲಿ ಹೋಗಿ ನಿಮ್ಮ ಜೊತೆ ಕೂತ್ಕೊಂಡು, ಇದು ಪೊಲೀಸ್ ಸ್ಟೇಷನ್ ಥರ ಇಲ್ಲ, ಇದು ಜಸ್ಟ್ ಲೈಕ್ ಕಾರ್ಪೊರೇಟ್ ಆಫೀಸ್ ಥರ ಇದೆ. ಇಲ್ಲಿ ಯಾವ ಥರ ನಾವು ಕೇಸ್ಗಳನ್ನು ಮಾಡ್ತೇವೆ ಅಂತ ನಿಮ್ಗೆ ಹೇಳಿದ್ರೆ ಅದ್ರ ಮುಂದೆ ಒಂದು ಪ್ರಕರಣ ಬರ್ಬೋದು. ಯಾಕಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಅಸಾಧ್ಯ. ಯಾಕಂದರೆ ಅದನ್ನು ತೆಗೆದಾಕಲಿಕ್ಕೆ ಶಕ್ತಿನೇ ಇಲ್ಲ. ಯಾಕೆಂದರೆ ಈಗ ಮದುವೆಯಲ್ಲಿ ಹುಡುಗ ನನಗೆ ವರದಕ್ಷಿಣೆ ಬೇಡ, ಹುಡುಗಿ ಮದುವೆ ಮಾಡಿಕೊಡಿ ಅಂದರೆ ನೀವೇನು ಚಿಂತೆ ಮಾಡಿ, ಏನು ವಿಚಾರ ಮಾಡ್ತೀರಿ? ಹುಡುಗನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ನನ್ನ ಮಗ ವರದಕ್ಷಿಣೆ ಕೇಳ್ತಾ ಇಲ್ಲ, ಹೌದಾ? ಅದೇ ರೀತಿ ನೀವು ಒಂದು ಆಫೀಸಿಗೆ ಹೋಗಿ 10 ಪೈಸೆನೂ ತಗೊಳ್ದೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟ ಅಂದರೆ ಸರ್ಟಿಫಿಕೇಟ್ನಲ್ಲಿ ಏನೂ ಮಿಸ್ಟೇಕ್ ಇದೆ, ನನ್ನ ಮತ್ತೆ ಬರೋದು ಮಾಡ್ತಾನೆ, ಗ್ಯಾರಂಟಿ ಮಾಡ್ತಾನೆ. ಅದೇ ನೀವು ಒಂದು 500 ರೂಪಾಯಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ರೆ ನಿಮಗೆ ಖುಷಿ ಏನಂದರೆ ನನಗೆ ಸಿಗ್ತದೆ. ಈಗ ಒಂದು ಪ್ರಶ್ನೆ, ಈಗ ಯಾರಾದರೂ ನಮಗಿಬ್ಬರು ಬೈತಾರೆ, ಬಟ್ ನಿಮಗೆ ಬೈತಾರೆ, ಏನು ಮಾಡ್ತೀರಿ? ನಿಮಗೆ ಅವನ ಮೇಲೆ ಬೇಸರ ಆಗೋದು ನ್ಯಾಚುರಲ್. ನಮ್ಮ ತಂದೆಗೆ ಬೈತಾರೆ, ಬೇಸರ ಆಗೇ ಆಗ್ತದೆ. ನಮ್ಮ ಮನೆಯವರಿಗೆ ಬೈತಾರೆ, ಬೇಸರ ಆಗೇ ಆಗ್ತದೆ. ಯಾಕಂದರೆ ಅವನು ಮಾಡಿದ ಅಪರಾಧ. ಆದರೆ ನಮ್ಮ ಹತ್ರ 500 ರೂಪಾಯಿ ತೊಗೊಳ್ತಾರೆ, ನಮಗೆ ಬೇಸರ ಆಗುತ್ತೆ. ನಮಗೆ 5,000 ರೂಪಾಯಿ ಕೇಳ್ತಾರೆ, ನಮಗೆ ಬೇಸರ ಆಗೋದಿಲ್ಲ. ನಮಗೆ ನಮ್ಮ ಕೆಲಸ ಅದು ನಿಮ್ಮದು ಕೆಲಸ, ಕಾನೂನುಬದ್ಧ ಕೆಲಸ. ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ನಿಮಗೆ 94C ಇರ್ಬೋದು, ನಿಮ್ಮದು ರಿಜಿಸ್ಟ್ರೇಷನ್ ಇರ್ಬೋದು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ನೀವು ಎಲ್ಲ ರೀತಿಯಿಂದ ಸರಿ ಇಟ್ಕೊಂಡು ಹೋಗಿ ಸರ್
ಅಂತ ಹೇಳಿ ಅವನಿಗೆ ಬದ್ದು ನಿಂತ್ಕೊಂಡು ಅವನಿಗೆ ದುಡ್ಡು ಕೊಟ್ಕೊಂಡು ಮತ್ತೆ ಅವನು ಇವತ್ತಾಗೋದಿಲ್ಲ 2 ದಿನ ಬಿಡ್ಬಾ ಆಯ್ತು ಹೇಳ್ಕೊಂಡು ಯಾರದ್ದು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ನಾವು ಹೋಗಿ ಆ ನಂತರ ಕೊಟ್ಟ ನಂತರ ಏನು ಭಯಂಕರ ದೊಡ್ಡ ಉಪಕಾರ ನಮಗೆ ಮಾಡಿದ್ದಾನೆ ಅಂತ ಹೇಳಿ ಅವನಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೊರಗಡೆ ಬಂದು ಭಾಳ ಒಳ್ಳೆ ಆಫೀಸರ್ ಮಾರೆ ಬರೀ 2 ದಿನ ತಿಳಿಸಿ ನಮಗೆ ಮಾಡಿಕೊಟ್ಟ 1,000ದಲ್ಲಿ ಮಾಡಿಕೊಟ್ಟ ಬೇರೆ ಕಡೆಯಲ್ಲಿ 2,000 ನಡೀತದೆ ಇದನ್ನು ಮಾಡ್ತೀವಿ ಆಡ್ತೀವಿ ಹೇಳಿ ನಾವು ಲಂಚ ಕೊಡಲಿಲ್ಲ ಅಂದ್ರೆ ಯಾರಿದ್ದೀವಿ ಸೆಕ್ಷನ್ 12 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ 12 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ನಾವು ಲಂಚ ಕೊಡುವುದು ಅಪರಾಧ 7 ವರ್ಷ ಶಿಕ್ಷೆ ಇರುತ್ತೆ ಲಂಚ ಕೊಡೋದು ನಮ್ಮಲ್ಲಿ ಯಾರು ಈಗ 7 ವರ್ಷ ಶಿಕ್ಷೆ ಮಾಡಲಿಲ್ಲ ನಾವು ದೊಡ್ಡದಾಗಿ ಮಾತಾಡ್ತೇವೆ ನಿಂತ್ಕೊಂಡು ಏನಂತಂದರೆ ಇವತ್ತಿನವರೆಗೂ ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿ ಅಲ್ಲ ಗೊತ್ತಾ ನಿನಗೆ ಹಾಗೆ ಹೀಗೆ ನಾವು ಭಾಷಣ ಹೊಡಿತೇವೆ ಮಾತಾಡ್ತೇವೆ ಯಾವನಿಗೆ ನಾನು ನಿಯತ್ತಂದ್ರೆ ಪಕ್ಕ ನಿಯತ್ತು ಅಂತ ಮಾತಾಡ್ತೇವೆ ಈಗ ಎಷ್ಟು ಜನರಿಗೆ 12 ವರ್ಷ ಒಳಗೆ 7 ವರ್ಷ ಒಳಗೆ ಹೋಗ್ಬೇಕು ಹೇಳಿ ನಾನು ಧೈರ್ಯದಿಂದ ಹೇಳಿ ನಾನು 7 ವರ್ಷ ಒಳಗೆ ಹೋಗೋದಿಲ್ಲ ಅಂತ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ನೋಡಿ ನಾನು ನಿಮಗೆ ಅವಮಾನಿಸ್ತಾ ಇಲ್ಲ ಯಾಕಂದರೆ ಏನಂದರೆ ಮಲಗಿದಲ್ಲಿ ಒಂದು ಸ್ವಲ್ಪ ಹೇಳ್ತಾ ಇಲ್ಲ ಎಪ್ರೆಸಿವ್ ಅಂತ ಒಂದು ಪ್ರಯತ್ನ ನಡೀತಿದೆ 2016ರಲ್ಲಿ ನಾವು ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಸ್ವಲ್ಪ ಕೇಸ್ಗಳನ್ನು ಮಾಡಿದ್ವಿ 2017ರಲ್ಲಿ ಒಳ್ಳೆ ಕೇಸ್ಗಳಾಗಿವೆ 2018ರಲ್ಲೂ ಮಾಡಿದ್ದೇವೆ ನಾವು ಆದರೆ ಅದು ನಮ್ಮ ಎಫರ್ಟಿಂದಲೇ ಮಾಡಿದ್ದೇವೆ ನಾವೇ ಹುಡುಕಿ ಮಾಡಿದ್ವಿ ನಮಗೆ ಸಾರ್ವಜನಿಕರಿಂದ ದೂರ ಬರಲಿಲ್ಲ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಯಿತು ತಪ್ಪು ನಮ್ಮಲ್ಲಿದೆಯಾ ಅಥವಾ ನಾವು ಅವರಿಗೆ ಅವೇರ್ನೆಸ್ ಕೊಡಲಿಲ್ವಾ ಅವರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳಿಲ್ವಾ ಅನ್ನೋ ಒಂದು ಜಿಜ್ಞಾಸೆ ನಮಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಇವ್ರಿಗೆ ಹೇಳಿದ್ರೆ ಗೊತ್ತಾಗ್ಬೋದ ಅಂತ ಹೇಳ್ಕೊಂಡು ಈಗ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ನಿಮ್ಮ ಮುಂದೆ ಬಂದು ಬೇಡ್ತಾ ಇದ್ದೀವಿ ಅನ್ನೋದು ಬೆಸ್ಟ್ ಅನಿಸ್ತದೆ ಯಾಕಂದರೆ ನಾವು ಎಲ್ಲ ಕಡೆ ಕೇಳ್ತೇವೆ ಯಾವ ರೀತಿ ನಮ್ಮ ಪರಿಸ್ಥಿತಿ ಇದೆ ಅಂತಂದರೆ ನಿಮ್ಮ ಪಕ್ಕದಲ್ಲಿ ಒಬ್ಬ ನೀಲಿ ಶರ್ಟ್ ಮತ್ತೆ ಹಾಕೊಂಡು ಕೂತ್ಕೊಂಡಿದ್ದಾರೆ ಒಂದು ಫೋನ್ ಬರ್ತದೆ ನನಗೆ ಸರ್ ಸಿಕ್ಕಾಪಟ್ಟೆ ಲಂಚ ಕೇಳ್ತಾರೆ ಸರ್ ಅವ್ನ ಫೋನ್ ನಂಬರ್ ನೋಟ್ ಮಾಡಿಕೊಂಡು ಕೈಯಿಂದ ದುಡ್ಡು ಹಾಕೊಂಡು ನಾವು ಊರಿಗೆ ಓಡ್ತೇವೆ ಎಲ್ಲಿ ತನಕ ಓಡಿದ್ರೆ ನಮಗೆ ಗೊತ್ತಿದೆ ಸಂಪಾದನೆ ತನಕ ಓಡಿದ್ದೇವೆ ಆ ಮೂಲೆ ತನಕ ಬೆಳತಂಗಡಿ ತುದಿ ತನಕ ಓಡಿದ್ದೇವೆ ಅಲ್ಲಿ ಹೋದ್ಕೊಳ್ಳೋ ಸರ್ ಎಲ್ಲ ಮಾಡುವ ಸರ್ ಅಂತ ಹೇಳ್ತಾನೆ ಕಡೆಗೆ ಸ್ವಿಚ್ ಆಫ್ ಕಡೆಗೆ ಮೊಬೈಲ್ ಸ್ವಿಚ್ ಆಫ್ ಯಾಕೆ ಸ್ವಿಚ್ ಆಫ್ ಅಂತಂದರೆ ಅದಕ್ಕೊಂದು ಸಣ್ಣ ಕಥೆ ಹೇಳ್ತಾನೆ ಕೇಳಿ ಒಬ್ಬ ಹುಡುಗ ಬಾವಿಲಿ ಬಂದಂತೆ ಮತ್ತೊಬ್ಬ ಹುಡುಗ ಅವ್ರ ಜೊತೆನೆ ಹೋಗಿದ್ದ ಬಾವಿಲಿ ಮಗ ಬಿದ್ದಿದ್ದಾನೆ ಹುಡುಗ ಬಿದ್ದಿದ್ದಾನೆ ಫ್ರೆಂಡ್ ಸಣ್ಣ ಹುಡುಗ ಆ ಬಾವಿಲಿ ಬಿದ್ದವನಿಗೆ ನೋಡಿದ ಹಗ್ಗ ಇತ್ತು ಹಗ್ಗ ಬಿಟ್ಟ ಹಾಗೆ ಅವನಿಗೆ ಎತ್ತಿದ ಆ ಹುಡುಗ ಮೇಲೆ ಬಂದ ಆ ಹುಡುಗ ಮೇಲೆ ಬಂದ ಕೂಡ ಊರಿಗೆ ಬಂದು ದೊಡ್ಡ ಪರಾಕ್ರಮ ಹೇಳ್ಕೊಂಡ ಏನಂತ ಆ ಹುಡುಗ ಬಾವಿ ಬಿದ್ದಿದ್ದ ನಾನು ಅವನಿಗೆ ಎತ್ತಿದೆ ಆಯ್ತದೆ ಆಗ ಊರು ಜನರಿಗೆಲ್ಲ ಸಂಶಯ ಶಕ್ಯ ಇದೆಯಾ ಒಬ್ಬ ಸಣ್ಣ ಹುಡುಗಿಗೆ ಮತ್ತೊಬ್ಬ ಸಣ್ಣ ಹುಡುಗ ಎತ್ತಲಿಕ್ಕೆ ಶಕ್ಯ ಇದೆಯಾ ಹಗ್ಗ ಶಕ್ಯ ಸುಳ್ಳು ಹೇಳ್ತೇನೆ ಅವನಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಆಗ ಒಬ್ಬ ಮನುಷ್ಯ ಹೇಳ್ದ ಬೇಡ ನಮ್ಮ ಊರಿನಲ್ಲಿ ಒಬ್ಬ ದೊಡ್ಡ ಮನುಷ್ಯರಿದ್ದಾರೆ ಈ ಥರ ಇರ್ತಿರಲ್ಲ ನಮ್ಮೂರಲ್ಲಿ ಯಾರ ಹತ್ರ ಡೌಟ್ಸ್ ಇರೋ ಕಡೆ ಅವ್ರಿಗೆ ಹೋಗಿ ಕೇಳುವ ಅಂತ ಅವ್ರ ಹತ್ರ ಹೋದ್ರು ಅವನೊಂದು ಪ್ರಶ್ನೆ ಕೇಳಿದ ಅವನಿಗೆ ಏನು ಪ್ರಶ್ನೆ ಕೇಳಿದ ಇಷ್ಟು ನೀನು ಅಲ್ಲಿ ಹುಡುಗರಲ್ಲಿ ಎತ್ತಬೇಕಾದ್ರೆ ಯಾರಾದ್ರೂ ನೋಡ್ತಾ ಇದ್ರ ಯಾರು ಏನು ಜನ ಸೇರಿದ್ರ ಅಲ್ಲಿ ಯಾರು ಇರಲಿಲ್ಲ ನಾವಿಬ್ಬರೇ ಇದ್ವಿ ಅಂತಂದ್ರೆ ಅವಾಗ ದೊಡ್ಡ ಮನುಷ್ಯ ಹೇಳಿದ ಎಸ್ ಇವನು ಎತ್ತಿದ್ದು ಸತ್ಯ ಅಂತ ಅವಾಗ ಜನ ಹೇಳಿದ್ರು ಎಂಥದ್ದು ಅವನು ಹೇಳಿದ್ರೆ ನಂಬ್ತಾ ಇದ್ದೀರಲ್ಲ ಅಲ್ಲಿ ಯಾರು ಜನ ಇಲ್ಲ ಅಂದ್ರೆ ಅವನು ಹೇಳಿದ ಸತ್ಯ ಹೆಂಗಾಗ್ತದೆ ಅವನು ಯಾಕೆ ಸತ್ಯ ಹೇಳ್ತಿದ್ದಾನಂದ್ರೆ ಅವನಿಗೆ ತನ್ನ ಶಕ್ತಿಯ ಮೇಲೆ ಅವನಿಗೆ ಭರವಸೆ ಇತ್ತು ಅವನು ಎತ್ತಿದ್ದಾನೆ ಮತ್ತೊಬ್ಬ ನಿಂತಿದ್ರೆ ಅವನು ಎತ್ತಿರ್ಲಿಲ್ಲ ನಿನ್ನ ಹತ್ರ ಆಗುದಿಲ್ಲ ನೋಡಿ ಊರಿಗೆ 10 ಜನ ಕರ್ಕೊಂಡ್ ಬರುವ ಅಂತ ಹೇಳ್ತಿದ್ದವ ಅವಾಗ ಇವನು ಎತ್ತಿರ್ಲಿಲ್ಲ ಹಗ್ಗನೂ ಬಿಡ್ತಿರ್ಲಿಲ್ಲ ಹೇಳಿತನೂ ಇರಲಿಲ್ಲ ಯಾಕಂದ್ರೆ ಈಗ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ 10 ಜನ ಹಿಂದೆ ಜಗ್ತಾ ಇರ್ತಾರೆ ಹೋಗಬೇಡ ನಿಮಗೆ ಹೋದ್ರೆ ಏನಾಗ್ತದೆ ಅವ್ರು ಕೇಸ್ ಮಾಡಿ ಹಿಡಿದ್ಬಿಡ್ತಾರೆ ಮುಂದೆ ನಿಮಗೆ ಬಿಡ್ತಾರ ಸರ್ಕಾರಿ ನೌಕರು ಬಿಡ್ತಾರ ನಿಮಗೆ ತೊಂದರೆ ಕೊಡ್ತಾರೆ ನಿಮಗೆ ಆ ತೊಂದರೆ ಕೊಡ್ತಾರೆ ಈ ತೊಂದರೆ ಕೊಡ್ತಾರೆ ಇಲ್ಲ ಅಂತ ಹೇಳಿ ಅವರು ನಿಮ್ಮ ಹೆಂಡತಿನೇ ಹೇಳ್ತಾರೆ ಬೇಡ ಅಂತ ಯಾಕಂದ್ರೆ ಈಗ ಗೊತ್ತು ಕೇಳಿ ಅವರು ನಕ್ಸಲ್ ಕೂಮಿಂಗ್ ಅಂತ ನಕ್ಸಲ್ ಕೂಮಿಂಗ್ ಹೋಗ್ಬೇಕಾದ್ರೆ ಮನೆಯವ್ರ ಖುಷಿಯಿಂದ ಅದೇನೋ ಹಚ್ಚಿ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗ್ಬೇಕು ಕಳ್ಸ ಹಂಗೆ ಯಾವಾಗ ಕಳಿಸಿದ್ದೀರಿ ನೀವೇ ಹೋಗ್ಬೇಕಾ ಬೇರೆ ಯಾರು ಹೋಗೋದಿಲ್ಲ ಇಲಾಖೆ ಮತ್ತೆ ಯಾರು ಉಳಿದಿಲ್ವ ನಿಮ್ಮಲ್ಲಿ ಅಂತ ಪ್ರಶ್ನೆಗಳನ್ನು ಕೇಳ್ಕೊಂಡೆ ಹೋಗೋ ಪರಿಸ್ಥಿತಿ ಇದೆ ನಮಗೆ ಹಿಂದೆ ಜಗ್ಗೋರು ಜಾಸ್ತಿ ಇರೋದಕ್ಕೆ ನಾವು ಮುಂದೆ ಹೋಗ್ತಾ ಇಲ್ಲ ಮತ್ತೆ ನೀವು ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಲ್ಸಿ ಕೇಳಿ ಭ್ರಷ್ಟಾಚಾರ ಅಂತ ಒಂದು ಶಬ್ದ ಕೊಟ್ಬಿಡಿ 3 ರಿಂದ 4 ತಾಸು ಭಾಷಣ ಮಾಡಿದ್ದಾರೆ ದೇಶದ ತುಂಬ ಹೋಗಿದೆ ತುಂಬಿ ಎಲ್ಲ ಸತ್ತನ ಹಂಗಾಗಿದೆ ಹಿಂಗಾಗಿದೆ ಹಾಗಾಗಿದೆ
ಅವನಿಗೆ ಲಂಚ ಕೊಟ್ಟು ಸುಮ್ಮನೆ ಖುಷಿನ ಮಾಡ್ಕೊಂಡು ಬಂದ್ಬಿಡ್ತಾನ. ಯಾಕೆ ಸುಮ್ಮನೆ ಕರೆಯೋದು? ನಾಳೆ ಕೋರ್ಟಿಗೆ ಹೋಗ್ಬೇಕಲ್ಲ. ನೋಡಿ ಸರ್, ಕೋರ್ಟಿಗೆ ಹೋದ್ರು ಸಹಿತ ನಿಮಗೆ ಅವರು ಕೋರ್ಟ್ನಲ್ಲಿ ಎಷ್ಟು ಜನ ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳಿದ್ರು ಅಲ್ವಾ? ಆದರೆ ಯಾರಾದರೂ ಒಬ್ಬರು ಇವತ್ತಿನವರೆಗೂ ಬಾಟ ಹೇಳಿದ್ದಾರೆ, ಸಾಕ್ಷಿ ಬಾಟ ಅಂತ ಇರ್ತದೆ. ಸಾಕ್ಷಿ ಹೇಳಿದ್ದಕ್ಕೆ ಕೋರ್ಟಿಂದ ನಿಮಗೆ ಫೀಸ್ ಕೊಡ್ತಾರೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾವು ಕೇಳಲಿಲ್ಲ, ಅವ್ರು ಕೊಡಲಿಲ್ಲ. ಎಲ್ಲಿ ತನಕ ಮಗು ಅಳೋದಿಲ್ಲ ಅಲ್ಲಿ ತನಕ ತಾಯಿ ಹಾಕಿ ಕೊಡೋದಿಲ್ಲ. ಆರಾಮದೆ ಮಗು ಅಂತ ಸುಮ್ಮನೆ ಇರ್ತದೆ, ಹರಿಸಿಕೊಂಡು ಸುಮ್ಮನೆ ಇರ್ತದೆ. ಮಗು ಅಳಬೇಕು. ಆದ್ದರಿಂದ ನಾನು ದಯವಿಟ್ಟು ಕೇಳ್ಕೊಳ್ತೀನಿ ನಿಮ್ಮ ಹತ್ರ, ಭ್ರಷ್ಟಾಚಾರವನ್ನು ಮಾತ್ರ ಸಹಿಸ್ಕೊಳ್ಳಿಕ್ಕೆ ಹೋಗಬೇಡಿ, ದಯವಿಟ್ಟು ಸಹಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮರಗಿಡಗಳನ್ನು ಕಡಿದು ಮುಂದಿನ ಪೀಳಿಗೆಗೆ ನೀವು ಏನು ಮಾಡ್ಕೊಂಡು ಹೋಗ್ತಾ ಇದ್ದೀರೋ, ಈ ಭ್ರಷ್ಟಾಚಾರವನ್ನು ಇಟ್ಟು ಮುಂದೊಂದನ್ನು ನೀವು ಗುಲಾಮರಾಗಿ ನಿಲ್ಲೋ ಪರಿಸ್ಥಿತಿ ಬಂದಿರ್ತದೆ. ಯಾಕೆಂತ ನಾನು ಹೇಳ್ತೇನೆ, ಈಗ ನಾನು ಸಬ್ಸ್ಟಿಟ್ಯೂಟ್ ಸೇರಬೇಕಾದ್ರೆ ಬೇಡ, ಯಾರೇ ಈಗ ಒಬ್ಬ ಹೊಸ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಇವನಿಗೆ ನಾಳೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ ಅವನಿಗೆ ಕೇಳಿ ನಿಂಗೆ ಏನೇನು ಬೇಕು ಕೇಳಿ, ಏನು ಬೇಡ, ಪಗಾರ ಬಂದ್ರೆ ಸಾಕಂತ ಹೇಳಿಲ್ಲ ಅಂತ ಹೇಳಿ ನೋಡೋಣ. ಒಬ್ಬನು ಸೇವೆಗೆ ಸೇರಬೇಕಾದ್ರೆ ಅವನಿಗೆ ನಿಮಗೆ ಏನೇನು ಬೇಕು ಅಂತ ಕೇಳಿದ್ರೆ ನನಗೆ ಸಂಬಳ ಕೊಟ್ಟರೆ ಸಾಕು, ಮತ್ತೆ ಏನೂ ಬೇಡ ಅಂದರೆ ಅವನು ಸೇರಿ ಒಂದು ವರ್ಷ ಆದ್ಮೇಲೆ ಕೇಳಿ ನನಗೆ ಉಳ್ಳಾಲ್ ಪೊಲೀಸ್ ಸ್ಟೇಷನ್ ಸಿಕ್ಕರೆ ಬೆಸ್ಟ್ ಇತ್ತು, ಮನೆಗೆ ಹತ್ರ ಆಗ್ತದೆ. ಹೌದಾ? ಉಳ್ಳಾಲ್ ಪೊಲೀಸ್ ಸ್ಟೇಷನ್ಗೆ ತೊಗೊಳ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಲ್ಲ? ನನಗೆ ತಾಯಿ ಸ್ವಲ್ಪ ವಯಸ್ಸಾದಳಿದ್ದಾರೆ, ಆವಾಗ ಗೊತ್ತಾಗಲಿಲ್ಲ. ಈಗ ತಾಯಿ ವಯಸ್ಸಾಗಿದೆ, ತಂದೆ ವಯಸ್ಸಾಗಿದೆ, ಅದಕ್ಕೆ ನಾವು ಯಾರ ಹತ್ರ ಹೋಗಿ ಅವರಿಗೆ ಕೊಡಬೇಕು, ಮಾಡಬೇಕು. ಆನಂತರ ಇವನಿಗೂ ಸಹಿತ ಅಲ್ಲಿ ಇವನ್ ಕೇಳಿದ್ರೆ ಸಭೆ ಸೇನೆ ಇವನಿಗಿಂತ ಕಾರ್ ತಗೊಂಡು ಬಂದು ಸ್ಟೇಷನಲ್ಲಿ ಒಳಗೆ ಬರ್ತಾನೆ. ನಾನು ಹಾಗೆ ಹೋಗ್ಬೇಕಲ್ಲ. ನೋಡಿ 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 ಅವನು ಕರಪ್ಟ್ ಆಗ್ತಾನೆ. ಹೌದಾ? ಮುಂದೆ ಅವನು ದೊಡ್ಡ ಕರಪ್ಟ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ನಾವೆಲ್ಲ ಹಾಗೆ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಕೊಡೋದಿಲ್ಲ ಅಂತ ಏನು ಮಾಡಲಿಕ್ಕಾಗೋದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಸಾಹೇಬ್ ತುಂಬ ಮನೆಗಳನ್ನು ಕಟ್ಕೊಡ್ತಾ ಇದ್ದಾರೆ, ಬಿಲ್ಡಿಂಗ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟನ್ನು ತೊಗೊಂಡಿದ್ದೀವಿ, ಸಬ್ರಿಜಿಸ್ಟ್ರಾರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಆ ನಂತರದಲ್ಲಿ ನಿಮಗೆ ವಿಲೇಜ್ ಅಕೌಂಟೆಂಟಿಂದ ಬುಲಾವ್ ಬರ್ತದೆ. ನಿಮಗೆ ಒಂದು ನೋಟಿಗೆ ಸೈನ್ ಮಾಡಬೇಕು, ನೋಟಿಸಿಗೆ ಸೈನ್ ಮಾಡಬೇಕು. ನೀವು ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡ್ಬರ್ರಿ, ನೀವು ಕೃಷಿ ಬಗ್ಗೆ ದಾಖಲೆ ತೊಗೊಂಬರ್ರಿ, ನಿಮ್ಮ ವಯಸ್ಸಿಟ್ಟು ತೊಗೊಂಬರ್ರಿ, ನಿಮ್ಮ ಕಡುಬು ತೊಗೊಂಬರ್ರಿ, ನಿಮ್ಮ DNA ತೊಗೊಂಬನ್ನಿ. ಇಲ್ಲ ಆಗಿದ್ದು ಕೇಳ್ತಾರೆ, ನಾವು ಇದು ಕೊಡ್ತೇವೆ. ಹೌದಾ? ಪಟ್ಟುಕೊಂಡೆ ಅವ ಹೇಳ್ತಾನೆ, ಹೊರಗೆ ನಿಂತ್ಕೊಂಡಿರ್ತಾನೆ, ಗ್ರಾಮ ಕರಣಿಗ ಅವ ಕುತ್ಕೊಂಡಿರ್ತಾನೆ. ಅವ ಹೇಳ್ತಾನೆ ಒಂದು 5,000 ರೂಪಾಯಿ ಆಗ್ತದೆ, ಎಲ್ಲ ಆಗೋದಿಲ್ಲ, 5,000 ರೂಪಾಯಿ ಕೊಡ್ತಾನೆ. ಸಪೋಸ್ ನೀವು 5,000 ರೂಪಾಯಿ ಕೊಡಲಿಲ್ಲ ಅಂತ ಹೇಳ್ತೀವಿ, ಏನಾಗ್ತದೆ? ರಿಜೆಕ್ಟ್ ಮಾಡಿದ್ದು ಯಾವ್ದಾದ್ರು ದಾಖಲೆ ಇದೆಯಾ? ಸಪೋಸ್ ನಿಮ್ಗೆ ಸರಿ ಇದೆ ರಿಜೆಕ್ಟ್ ಮಾಡಿ ಬರ್ತದ ಸರ್? ತಾವೇಳಿ ಸರ್, ಶಕ್ಯನೇ ಇಲ್ಲ ರಿಜೆಕ್ಟ್ ಮಾಡಲಿಕ್ಕೆ. ರಿಜೆಕ್ಟ್ ಮಾಡಿದ್ರೆ ಅವನು ಮನೆಗೆ ಹೋಗ್ತಾನೆ. ಮತ್ತೆ ನಮಗೆ ಗೊತ್ತಿಲ್ಲ ಎಷ್ಟು ದಿನದಲ್ಲಿ ಆ ಕೆಲಸ ಆಗಬೇಕು, ಎಷ್ಟು ದಿನದಲ್ಲಿ ಆ ಕೆಲಸ ಆಗುತ್ತೆ. ನೋಡಿ, ನಾನು ಪ್ರತಿ ಆಫೀಸಿಗೆ ಹೋಗ್ತೇನೆ, ನನಗೊಂದು ಚಟ ಇದೆ, ಒಂದು ಕಡೆ ಬುಕ್ ಓದೋದು, ಯಾವುದು ಆ ಬೋರ್ಡ್ ಓದೋದು. ಪಾಲ್ಗೊಳ್ಳೋ ಭಜನಾ ಮಂಡಳಿ, ಇಷ್ಟು ಭಜನಾ ಮಂಡಳಿ ಇದೆ, ಯಾವ ಭೇಟಿ ಇದೆ ಅಂತ. ಹಾಗೆ ನನಗೆ ಯಾವುದಾದ್ರು ಆಫೀಸಿಗೆ ಹೋದ್ಕೊಳ್ಳೆ ಅಲ್ಲಿ ಬೋರ್ಡ್ ನೋಡೋ ಚಟ ಇದೆ. ಅದು ಎಷ್ಟು ದಿನದಲ್ಲಿ ಆಗಬೇಕು, ಅದ್ರ ಫೀಸ್ ಎಷ್ಟು, ಅದ್ರದ್ದೇನು ಅಂತ. ನನ್ನ ಡ್ರೈವಿಂಗ್ ಲೈಸೆನ್ಸ್ ನನಗೆ ಸಿಕ್ಕಿದ್ದು 15 ರೂಪಾಯಿ, ಎಲ್ಲೆಲ್ಲಾರು 25 ರೂಪಾಯಿ ಟಿಕೆಟ್. 40 ರೂಪಾಯಿಗಿಂತ 1 ರೂಪಾಯಿ ಖರ್ಚು ಮಾಡಿಲ್ಲ. ಎಷ್ಟು ಜನ 40 ರೂಪಾಯಿ ತೊಗೊಂಡಿದ್ದಾರೆ ಹೇಳಿ? ಮತ್ತೆ ನಮಗೆ ಮಾತಾಡಲಿಕ್ಕೆ ಹಕ್ಕಿದೆಯಾ ಭ್ರಷ್ಟಾಚಾರದ ಬಗ್ಗೆ? ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಸಣ್ಣದಿದ್ದಾಗಿಂದ ನಾನು ಶ್ರೀಮಂತನು, ನಾನು ಬಡವ. ಆದರೆ ನನ್ನ ಮನೆ ಮೇಲೆ ಇದ್ದವರೆಲ್ಲ ಬಡವರು. ನಾನು ಅದೇ ಜನರ ಜೊತೆ ಆಡಿದ್ದು, ಬೆಳೆದಿದ್ದು, ಬದುಕಿದ್ದು. ಈಗಲೂ ಹೋದ್ರೆ ಸಹಿತ ನಾನು ಹೋಗ್ತೇನೆ ಅವ್ರ ಜೊತೆ. ಅವ್ರು ಸಿಗ್ತಾರೆ, ಸರ್ ಅಂತಾರೆ, ಒಯ್ದ್ಬಿಡ್ತೀನಿ. ಇವತ್ತು ನಮ್ಮ ರಾಕೇಶ್ ಅವರಮ್ಮ ಸರ್ ಅಂದಾಗ ನಾನು ಅವ್ರಿಗೆ ಹೇಳ್ತೇನೆ, ಸರ್ ಅಂದ್ಬಿಡಿ. ನನಗೆ ನನ್ನ ಸಿಬ್ಬಂದಿ ಇದ್ದಾರೆ ಸರ್ ಹೇಳಲಿಕ್ಕೆ, ನನಗಿಂತ ಕೆಳಗೆ ನನಗೆ ಸರ್ ಹೇಳ್ಬೇಕು, ಬೇರೆ ದಾರಿ ಎಲ್ಲ ಹೇಳಿ ಹೇಳ್ತಾರೆ. ಅವಶ್ಯಕತೆ ಇಲ್ಲ. ನೀವು ಕನ್ಸಿಡರ್ ಮೀ, ನನ್ನನ್ನು ನಿಮ್ಮನ್ನು ಒಬ್ಬನಾಗಿ ಕನ್ಸಿಡರ್ ಮಾಡಿ ಕೇಳಿದರೆ ನನಗೆ ಒಂದು ಫೋನ್, ನನ್ನ ಫೋನ್ ನಂಬರ್ ಇರ್ತದೆ, ಒಂದು ಫೋನ್ ಮಾಡಿ, ಸರ್ ನಾನು ಹಿಂಗೆ ಲಂಚ ಕೇಳ್ತೇನೆ, ಸುಮ್ಮನೆ ಬೇಡ. ಇವತ್ತು ಬೆಳಗ್ಗೆ ಭಾಷಣ ಹೊಡೆದ 10 ನಿಮಿಷ ಭಾಷಣ ಹೊಡೆದ, ಸರ್ ಏನು ಲಂಚ ಹೋಗ್ತಾರೆ ಸರ್ ಎಲ್ಲ ಹೊಡೆದ 5 ನಿಮಿಷ. ಬೇಜಾರು ಬರುತ್ತೆ ನನಗೆ. ನಾನು ಏನೋ ರಿಪೋರ್ಟ್ ರೆಡಿ ಮಾಡ್ತೇನೆ ಸರ್, ನಿಮ್ಗೆ ಎಂಥದ್ದು ಸರ್ ಇದು ಅಂತಂದ. ನಾನು ಹೇಳಿದೆ, ನಿಮಗೆ ಏನೇನು ಕೆಲಸ ಇದೆ? ನಂದು 5,000 ರೂಪಾಯಿ ಕೊಟ್ಟು ಮಾಡ್ತಿದ್ದೆ ಸರ್. ಇವತ್ತು ನನಗೆ ಬಂಡವಾಳದಿಂದ ಬಂದು ಫೋನ್. ಅವಾಗ ನನ್ನ ಫೋನ್ ನಂಬರ್ ಸಿಗಲಿಲ್ಲ ನಿಮಗೆ. ಭಾಷಣ ಹೊಡೆಯೋದಕ್ಕೆ ನನಗೆ ಯಾಕೆ ಫೋನ್ ಮಾಡ್ತೀನಿ? ನಿಮಗೆ ಕೇಳಿದಾರ, ನಿಮ್ಮ ಫ್ರೆಂಡಿಗೆ ಕೇಳಿದಾರ. ಈಗ ಫಾರ್ ಎಕ್ಸಾಂಪಲ್
ಈಗ ಅವರಿಗೆ ಕೊಡ್ಬೇಕಾದ್ರೆ ಹಿಡಿ ಅಂತ ಹೇಳ್ತಾನೆ. ಸರ್ ಅಲ್ಲಿ ಹೋಗಿ ನೀವು ನಿಂತ್ಕೊಳ್ಳಿ, ಕೊಡೋದು ಕಾಣ್ತದೆ, ಹಿಡಿದೆ ಅಂತ. ಆಯ್ತು, ನಾನು ಹಿಡಿತೇನೆ, ಓಕೆ ಹಿಡಿತೇನೆ. ಆನಂತರ ಕೊಟ್ಟವರಿಗೆ ಕೇಳ್ತಾನೆ, ಯಾಕೆ ಕೊಟ್ಟೆ ಅಂತ. ಅವನು ಹೇಳ್ತಾನೆ, ಇಲ್ಲ ಸರ್ ನಮ್ಮ ಮನೆಗೆ ಓಡಿದ್ದು ಇವತ್ತು ವಾಪಸ್ ಕೊಡ್ತೇನೆ, ನನಗೆ ಕೇಸ್ ಮಾಡಲಿಕ್ಕೆ ಆಗ್ತದೆ. ನನಗೆ ಕೇಳಿದಾನೆ ಅಂತ ಕಂಪ್ಲೇಂಟ್ ಇದ್ದಾಗ ನನಗೆ ಹಿಡಿಲಿಕ್ಕೆ ಆಗ್ತದೆ ಟ್ರ್ಯಾಕ್ ಬೇಸ್ನಲ್ಲಿ. ಅವನವನಿಗೆ ಹಿಡಿಬೇಕಾದ್ರೆ ದೊಡ್ಡ ಅಮೌಂಟ್ ಇದ್ರೂ ಓಕೆ ಫೈನ್, 1 ಲಕ್ಷ ಇದೆ 2 ಲಕ್ಷ ಇದೆ, ನನಗೆ ಅಮೌಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. 200, 500 ನನ್ನ ಕಿಸಲ್ಲಿ 6,000 ರೂಪಾಯಿ. ಈಗ ನಾನು ನಿಮ್ಮ ಮರಾಠ ಸಮಾಜ ಸಂಘದಿಂದ ಭಾಷಣ ಮಾಡ್ಲಿಕ್ಕೆ 600 ರೂಪಾಯಿ ಲಂಚ ತಗೊಂಡಿದ್ದೇನೆ ಅಂತ ನೀವು ಹೇಳ್ಬಿಟ್ರೆ ನನ್ನ ಕಿಸಲ್ಲಿ ದುಡ್ಡಿದೆ ಅಂತ ಹೇಳಿ. ಆದ್ದರಿಂದ ಕಾನೂನಿನ ತೊಡಕುಗಳು ನಮ್ಗೆ ಇರ್ತದೆ. ಆದ್ದರಿಂದ ಯಾರ್ಯಾರೋ ಹೋಗಿ ಹಿಡಿಬೇಕು ನನ್ನ ಹತ್ರ ಆಗೋದಿಲ್ಲ, ಕಷ್ಟ ಆಗ್ತದೆ. ಅದೇ ನೀವು ಬಂದು ನನಗೆ ಕೇಳ್ತಾ ಇದ್ದಾರೆ, ಇನ್ನೊಂದು ಹೆದರಿಕೆ ನಿಮ್ಗೆ ಏನಿದೆ, ನಾನು ಇವತ್ತು ಕೊಟ್ಟರೆ ನಾಳೆ ನನಗೇನು ತೊಂದರೆ ಆಗ್ತದೆ. ಆಯ್ತು, ಕಾಂಟ್ರಾಕ್ಟರ್ ಬರೋದು ಬೇಡ ಆಯ್ತು, ಯಾಕಂದ್ರೆ ಅವ್ರದ್ದು ಅಡ್ಜಸ್ಟ್ಮೆಂಟ್, ಇವ್ರ ಜೀವನ ಅವ್ರ ಮೇಲೆ, ಅವ್ರ ಜೀವನ ಇವ್ರ ಮೇಲೆ ಅಲ್ವಾ. ಬಟ್ ಮನೆ ರಿಜಿಸ್ಟ್ರೇಷನ್ ಎಷ್ಟು ಸರಿ ಮಾಡಿಸ್ತೀವಿ ನೀವು? ಎಷ್ಟು ಸರಿ ಮಾಡಿಸ್ತೇವೆ? ಸರ್ಟಿಫಿಕೇಟ್ ಅವ್ರು ಎಷ್ಟು ಸರಿ ತಗೊಳ್ತಾರೆ? ಮತ್ತೆ ನಾವು ಒಂದು ಕೆಲಸ ಮಾಡ್ತೇವೆ, ಅವನಿಗೆ ರಾಕೇಶ್ನಿಗೆ ಕೇಳಿ, ನೀವು ಒಂದ್ಸತಿ ಲಂಚ ಕೊಡಬೇಕಾದ್ರೆ ನಾವು ಹಿಡಿದ ಕೇಸನ್ನು ನೀವು ಹೋಗೋದೇ ಬೇಡ, ನಿಮ್ಮ ಕೆಲಸವನ್ನು ನಾವು ಮನೆಗೆ ಹೋಗಿ ಮುಗಿಸ್ಕೊಂಡಿದ್ದೇವೆ. ಅವರ ಕೆಲಸ ನಾವೇ ಮಾಡಿಸಿ. ಎಂತೆಂಥ ದೊಡ್ಡ ಕೇಸ್ಗಳನ್ನು 27 ಲಕ್ಷ ಚೆಕ್ ಬರಬೇಕಾಗಿದೆ ಒಬ್ಬರಿಗೆ. 27 ಎಂತ ಹೆಸರು ಒಂದು ಅವನ ಹೆಸರಂತ 27 ಲಕ್ಷ ಚೆಕ್ ಕೊಡಿಸಿದ ಗೈತಿನ ಕೇಸ್ ಕಾಸರಗೋಡು ಯೋಗೀಶ್ ಕಾಸರಗೋಡು. ಅವ್ರಿಗೆ 27 ಕ್ಯಾಶ್ ನಾವು ಚೆಕ್ಕನ್ನು ಮನೆಗೆ ತಂದು ಕೊಟ್ಟು ಸಾಧ್ಯತೆ ಇದೆಯಾ? ಟ್ರ್ಯಾಪ್ ಆದ ನಾವೇ ತೊಗೊಂಡು ಕೊಟ್ಟಿಲ್ಲ, ತೊಗೊಳಪ್ಪ ಇದಕ್ಕೆ. ಅವನು ಫಾರಿನ್ನಲ್ಲಿದ್ದಾನೆ, ಅವನು ನಮ್ಮ ಇನ್ಸ್ಟ್ರೂಮೆಂಟ್ಗಳನ್ನು ತಂದು ಕೊಟ್ಟಪ್ಪ. ಸರ್ ನಿಮಗೆ ಇರಲಿ ಸರ್, ಒಳ್ಳೆ ಕೇಸ್ ಮಾಡ್ತೀವಿ, ಮನೆಗೆ ತಂದು ಕೊಡ್ತೀವಿ ಚೆಕ್ ನೀವು ಅಂತ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಯು ಆರ್ ಮೆಂಬರ್ ಆಫ್ ಆ್ಯಂಟಿ ಕರಪ್ಷನ್ ಗ್ರೂಪ್. ನಿಮ್ಮನ್ನು ನಮ್ಮ ಆ್ಯಂಟಿ ಕರಪ್ಷನ್ ಗ್ರೂಪ್ ನಾಳೆ ನೀವು ಕಾನೂನುಬದ್ಧವಾದ ಯಾವುದೇ ಕೆಲಸ ಸರ್ ನನಗೆ ಆಗ್ತಾ ಇಲ್ಲ ಅಂದರೆ ನಾನು ಬಂದು ನಿಂತ್ಕೊಂಡು ನಿಮ್ಗೆ ಮಾಡಿಸ್ಕೊಂಡು ಹೋಗ್ತೇನೆ. ಬೇರೆ ಕೆಲಸ ಸಹಿತ ಬೇರೆ ಕೆಲಸ, ಈ ಕೆಲಸ ಅಂತ. ಆದರೆ ನೀವು ಮರ್ಡರ್ ಮಾಡಿ ಬಂದು ನನಗೆ ಬೇಲ್ ಮಾಡಿಸಿ ಅಂದ್ರೆ ಆಗೋದಿಲ್ಲ ಅಂತ. ಸರ್ ಬಿಡಿಸಿ ಸರ್, ನಿಮಗೆ ಕಂಪ್ಲೇಂಟ್ ಕೊಟ್ಟಿದೆ ಸರ್, ಈಗೊಂದು ಮರ್ಡರ್ ಮಾಡಿಬಿಟ್ಟಿದ್ದೀನಿ ಬಿಡಿಸಿ ಅಂತ ನನ್ನ ಹತ್ರ ಆಗೋದಿಲ್ಲ. ನೀವು ಕಾನೂನುಬದ್ಧವಾದ ನಿಮ್ಮ ಕೆಲಸ ಇತ್ತಂದರೆ ನಾನು ಬಂದು ನಿಂತು ಮಾಡ್ಕೊಡ್ತೇನೆ. ಯಾಕೆ ನಾನು ಲೋಕಾಯುಕ್ತದಲ್ಲಿ 4 ವರ್ಷ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈಗಲೂ ನನಗೆ ಒಬ್ಬ ಶಾರದವ್ವ ಅಂತ ಹೇಳಿ ದಾರಿ ಕೆಲಸದ ಹೆಂಗಸು, ಅವಳಿಗೆ ಹೆಬ್ಬೆಟ್ ಹಾಕೊಂಡು ಹೊರಡು. ಅವಳು ಇವತ್ತು ನನಗೆ 2-3 ತಿಂಗಳು ನಮಗೆ ಫೋನ್ ಮಾಡ್ತಾರೆ. ಏನು ಫೋನ್ ಮಾಡ್ತಾರೆ ಗೊತ್ತಾ? ಸರ್ ನೀವು ಕೇಸ್ ಮಾಡಿದ್ಮೇಲೆ ನನಗೆ ಒಳ್ಳೆಯದೇ ಸರ್, ಬಡ್ತಾನ ಪಾಪ ಅವಳಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಕೋರ್ಟ್ನಲ್ಲಿ ಸಾಕ್ಷಿ ಹತ್ತಿರಲ್ಲ ಅರ್ಧ ಗಂಟೆ ಅಂಥವಳು ಫೋನ್ ಮಾಡ್ತಾರೆ. ಸರ್ ಏನಾಯ್ತಪ್ಪ ನಿಮ್ಗೆ ಒಳ್ಳೆಯದು ಅಂತ ತುಂಬ ಕೇಳ್ತೀನಿ. ಸರ್ ಇವತ್ತು ಪಂಚಾಯತಿಗೆ ಹೋಗಿದ್ದೆ ಸರ್ ಕೆಲಸಕ್ಕೆ, ನಾನು ಹೋದ್ಮೇಲೆ ಫಸ್ಟ್ ಅವ್ರು ಮಾಡಿ ಕಳಿಸ್ಮಾರೆ. ಅವಳು ದರಿದ್ರ, ಅವಳು ಲೋಕಾಯುಕ್ತಕ್ಕೆ ಹೋಗ್ತಾಳೆ, ನಮ್ಮ ಸುಮ್ಮನೆ ಕಿರಿಕಿರಿ ಅಂತೇಳಿ. ಯಾಕಂದ್ರೆ ಈ 10 ಜನ ದುಡ್ಡು ಕೊಡೋರು ಅವಳೇ ತೊಳಿಕ್ ಆಗೋದಿಲ್ಲ, ಅವಳು ಫಸ್ಟ್ ಕಳಿಸ್ಕೊಡ್ತಾರೆ, ನೀವು ಮಾಡಿ. ಸರ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ಆಧಾರ ಬಂದರೆ ನಾವು ಅದೇ ಎಲ್ಲ ಮಾಡೋದು. ಕಿರಿಕಿರಿ ಬಂದರೆ RTI ಆ್ಯಕ್ಟಿವ್ ಅಷ್ಟು ಈ ಥರ ನಮ್ಗೆ ಯಾರು ಕಾನೂನು ಕಿಲಿಗೆ ಬರ್ತಾರೆ ಅವ್ರು ಫಸ್ಟ್ ಮಾಡಿ ಕಳಿಸ್ತಾರೆ ಸಾಯಿಲೆ ಅಲ್ವಾ. ಆ ರೀತಿ ACBಗೆ ಬಂದ ಕೂಡಲೇ ಇವತ್ತಿನವರು ಲೋಕಾಯುಕ್ತದಿಂದ ಹಿಡ್ಕೊಂಡು ACBಯಿಂದ ಹಿಡ್ಕೊಂಡು ಒಂದು 10,000 ಕೇಸ್ ಆಗಿರ್ಬೋದು. 10,000 ಕೇಸ್ ಆಗಿರ್ತಾರೆ, 10,000 ಕಂಪ್ಲೇಂಟ್ ಇಟ್ಟಿರ್ತಾರೆ. ಅದರಲ್ಲಿ ಒಬ್ಬನಿಗೂ ಜೀವಕ್ಕೆ, ಮಾನಕ್ಕೆ, ದೇಹಕ್ಕೆ, ಆಸ್ತಿಗೆ ತೊಂದರೆ ಹೊಡಿದೀಯ ಇಲ್ಲ. 10,000 ಜನ ಆರಾಮಾಗಿದ್ದಾರಲ್ಲ ಇದ್ದಾರೆ. ಅವ್ರ ಕಚೇರಿಯಲ್ಲಿ ಅವ್ರ ಕೆಲಸ ಕಷ್ಟ ಆಗ್ತದಲ್ಲ, ಆಗ್ತದೆ. ಆಗಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ, ಸೀದಾ ಲೋಕಾಯುಕ್ತಕ್ಕೆ ಫೋನ್ ಮಾಡ್ತಾರೆ. ಸರ್ ನಾನು ಟ್ರ್ಯಾಕ್ ಕೇಸ್ ಕೊಟ್ಟಿದ್ದೆ ಸರ್, ನಿಮ್ಗೆ ಕೇಸ್ ಕೊಟ್ಟಿದ್ದೇನೆ ಅಂತ ನನಗೆ ಸತಾಯಿಸ್ತಾ ಇದ್ದಾರೆ. ಅದಕ್ಕೆ DSP SP ಫೋನ್ ತಗೊಳ್ತಾರೆ. ಯಾಕೆ ನಾವು ಮಾಡೋದಿಲ್ಲ, ಫಸ್ಟ್ ಮಾಡಿ ಕೊಡ್ತೀವಿ. ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ದರೂ ನಾವು ಹೋಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಶಾರ್ಟ್ ಮಾರೇ ಅವನಿಗೆ ಎದುರಾಗ್ಕೊಂಡು ಅವ್ನಿಗೆ ಯಾಕೆ ಬೇಜಾರು ಮಾಡೋದು, ಅವನ ಹೆಂಡತಿ ಮಕ್ಕಳು ಇದ್ದಾರಲ್ಲ. ಬಟ್ ನನ್ನ ಹೆಂಡತಿ ಮಕ್ಕಳು ನೋಡೋರು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಇಷ್ಟು ಇದನ್ನು ಹೇಳಿದಾಗ ನೀವೆಲ್ಲರೂ ಬರ್ತೀರಿ ಅಂತ ನನಗೆ ಖಾತ್ರಿ ಇಲ್ಲ. ಯಾಕಂದರೆ ನನಗೆ ಇದು ಫಸ್ಟ್ ಜನಸಂಪರ್ಕ ಸಭೆನೂ ಅಲ್ಲ, ಇದು ನನ್ನ ಫಸ್ಟ್ ಕೇಸು ಅಲ್ಲ, ಪ್ರಥಮ ದಿನವೂ ಅಲ್ಲ. 23 ವರ್ಷ ಇಟ್ಟು 365 ಮುಗಿಸಿದಾಗ ಎಷ್ಟು ದಿನ ಆಯಿತು ಅಷ್ಟು ದಿನ ಆಯಿತು. ನಾವು ಸಂಪರ್ಕ ಸಭೆ ಮಾಡ್ತಾನೆ ಇರ್ತೇವೆ, ನಡೀತಾ ಇರ್ತದೆ. ಆದರೆ 100 ಕಲ್ಲು ಹೊಡೆದ್ರಲ್ಲಿ 1 ಮಾವಿನಕಾಯಿ ಇದ್ದರೆ ಸಾಕು. ನಾನು ಇವತ್ತು ಬಂದಿದ್ದಕ್ಕೆ ಸಾಕು. ನಂದು 12/7/2018 ನಂದು ಒಂದು ದಿನದ ಸಂಬಳ ಎಷ್ಟು ಗೊತ್ತಾ ಇವತ್ತು? 2,900 ರೂಪಾಯಿ ಒಂದು ದಿನದ ಪಗಾರ. ನಾನು 77,000 ಸಂಬಳ ತೊಗೊಳ್ತೇನೆ. ನಂದು ಇವತ್ತಿನ ಸಂಬಳ ಮುಗಿತು ಅಂತ ಅನ್ಕೊತೇನೆ.
ಒಂದು ಕಲ್ಲು ಬಿದ್ದರೆ, ಒಂದು ಕಾಯಿ ಬಿದ್ದರೆ ಸಾಕು. ಇವತ್ತೆಷ್ಟು ಕಾಯಿ ಕಲ್ಲು ಹೊಡೆದಿದ್ದೇನೆ, ಅಷ್ಟು ಕಲ್ಲು ಒಂದು ಕಾಯಿ ಬಿದ್ದರೆ ಸಾಕು ನನಗೆ. ನಾನು ಉಳ್ಳಾಗದ ಕೇಸ್ ತಂದೆ, ಅದು ಒಂದು ಸಮಾಧಾನ ನನಗಿರ್ತದೆ. ಯಾವುದಾದ್ರು ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ನೀವು ತರ್ತೀರಿ ಅಂತ ನನಗೆ. ಇದನ್ನು ಬಿಟ್ಟರೆ ನಿಮ್ಮಲ್ಲಿ ಆಸ್ತಿ ಮಾಡಿದವರೇನು ಕಾಣಲಿಕ್ಕಿಲ್ಲ. ಭಾಳ ಆಸ್ತಿ ಮಾಡಿದರೆ ಕಂಪ್ಲೇಂಟ್ ಕೊಡೋದು ಬೇಡ. ನಮ್ಮ ರಾಕೇಶ್ನ ಹತ್ರ ಡೀಟೇಲ್ಸ್ ಕೊಟ್ಟರು ಸಾಕು. ಅವ್ನು ಭಯಂಕರ ಆಸ್ತಿ ಮಾಡಿದೆ ಅಂದರೆ ನೀವು ಒಳ್ಳೆಯವ್ರಿಗೆ ಬೇಡ, ನಾನು ಹೇಳೋದು ಒಳ್ಳೆಯವ್ರಿಗೆ ಬೇಡ, ಕೆಟ್ಟ ಹುಡುಗರಿರ್ತವೆ, ಈ ಊರಿಗೆ ಬೇಡ ಆಗಿರ್ತದೆ, ಸಾಕಾಗಿರ್ತದೆ. ಅವನಿಗೆ ದಿವಸ ಹೋಗಿ ನಾವು ಕಾಲು ಬಿದ್ದು ಅವನು ಕೆಲಸ ಮಾಡ್ತಾನೆ ಅಂತ ಒಂದು ಕೊಡಿ. ನಾನು ಹೇಳ್ತೇನೆ, ನನಗೆ ಸಾಕಾಗಿದೆ ಅವ್ರ ಜೊತೆ ಬದುಕಲಿಕ್ಕೆ ಆಗ್ತಿಲ್ಲ. ಅವನೊಂದು ಕೆಟ್ಟ ಹುಡಾಗಿ ಬದುಕೊಂಡಿದ್ದಾನೆ ನಮ್ಮ ಮೇಲೆ. ಜಾತಿ ಧರ್ಮದ ಮೇಲೆ ಹೋಗೋದು ಬೇಡ, ನಾವು ವ್ಯಕ್ತಿಯ ಮೇಲೆ ಹೋಗೋಣ, ಅವನ ಕ್ಯಾರೆಕ್ಟರ್ ಮೇಲೆ ಹೋಗೋಣ. ಹೋಗಿ ಅಂಥದ್ದು ಯಾವುದೋ ಒಂದು ಕೇಸ್ ಕೊಟ್ಟರು ಸಾಕು. ಇಲ್ಲ ನಿಮ್ಮ ಊರಲ್ಲಿ ಯಾವುದು ಇಂಥದ್ದು ಇಲ್ಲ ಆಗಲಿಕ್ಕಿಲ್ಲ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಥದ್ದು ತುಂಬ ಕಡಿಮೆ ನಮಗೆ ಸಿಕ್ಕಿದ್ದು ಕೇಸ್ಗಳು. ನಾನು ದಾವಣಗೆರೆಯಿಂದ ಸಿಕ್ಕಿದ್ದು ಒಂದು ಅಕ್ಷರ ದಾಸೋಹದಲ್ಲಿ ಬಿಸಿಯೂಟದ ಕೊಠಡಿ ಕಟ್ಟಿದ್ದೇನೆ ಅಂತ ಹೇಳ್ಕೊಂಡು ಬಿಲ್ ತಿಂದುಬಿಟ್ಟಿದ್ರು ಹೆಡ್ ಮಾಸ್ಟರ್ ಸಾಹೇಬ್. ನಾನು ಅದು ನನಗೆ ಊರವ್ರು ಫೋನ್ ಮಾಡಿದ್ರು, ಸರ್ ಇಲ್ಲಿ ಕಟ್ಟಡನೇ ಇಲ್ಲ ಸರ್, ಬಿಲ್ ಆಗಿದೆ ಸರ್ ಅಂತ. ಸೀದಾ ಶಾಲೆಗೆ ಹೋಗಿ ನಿಂತ್ಕೊಂಡೆ, ಸರ್ ಕಟ್ಟಡ ಇಲ್ಲ ಅಂತಂದರೆ ಸರ್ ಇಲ್ಲೇ ಇತ್ತು ಸರ್ ಅಂತ. ಈಗ ಏನೋ ಸ್ವಲ್ಪ ಸಾಮಾನ್ಯ ಇತ್ತು. ನಾನು ಕೇಳಿದೆ, ಹೆಡ್ ಮಾಸ್ಟರ್ ನಾಚಿಕೆ ಮಾನವರಿಯಾಗಿ ಇದೆಯಾ ನಿಮಗೆ? ಇಲ್ಲೇ ಇತ್ತು ಅಂತ ಹೇಳ್ತೀನಿ, ಕಟ್ಟಡ ಸರ್ ಅದು. ನಾನು ಕೇಳ್ತಾ ಇರೋದು, ನಾನು ಟೇಬಲ್ ಕುರ್ಚಿ ಕೇಳ್ತಾ ಇಲ್ಲ. ಕೇಸ್ ಆಗಿ ಜೈಲಿಗೆ ಹೋಗಿ ಹೈಕೋರ್ಟ್ ಒಂದು ಸಹಿತ ಕನ್ವಿಕ್ಷನ್ ಆಗಿ ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಪೀಲ್. ನಾನು ಹೇಳ್ತಿರೋದು ಏನು ದೊಡ್ಡ ಸಾಧನೆ ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಸಾಧನೆ ಮಾಡೋದು ಸಣ್ಣ ಸಣ್ಣ ಝಟ್ಕ ಸಾಕು. ಒಂದು ಸಣ್ಣ ಹೊಡೆತ ನಿಮಗೆ ಒಂದು ನರ್ವಸ್ ಶಾಕ್ ಅಂತ ಗೊತ್ತಿಲ್ಲ ನಿಮಗೆ. ಒಂದು ನರ್ವಸ್ ಶಾಕ್ ಅಂತ ಇರ್ತದೆ ಮನುಷ್ಯನಿಗೆ ಬಾಡಿ ಒಳಗೆ. ಇಲ್ಲಿ ಟೆಂಪಲ್ ರೀಸನ್ ಅಂತ ಹೇಳ್ತಾರೆ. ಆ ಟೆಂಪಲ್ ರೀಸನ್ ದಿಸ್ ಇಸ್ ಇನಫ್ ಟು ಕಿಲ್ ಎ ಪರ್ಸನ್. ಆನೆಗೆ ಇರುವೆ ಸಾಕು. ಒಂದು ಊರಲ್ಲಿ ಒಂದು ಝಟ್ಕ ಬಿದ್ದರೆ 10 ಜನ ಅಟ್ಲೀಸ್ಟ್ ಹೆದರ್ಕೊಳ್ತಾರೆ. ಈಗ ನಾವು ಪಂಚಾಯತಿ ಮೇಲೆ ಒಂದಷ್ಟು ಕೇಸ್ ಮಾಡಿದ್ದೇವೆ, ಬ್ಯೂಟಿಫುಲ್ ಕೇಸ್. ನನ್ನ ಸರ್ವಿಸ್ನಲ್ಲಿ ತುಂಬ ಸಂತೋಷ ಪಡುವಂಥ ಕೇಸ್. ಒಂದು 9 ಜನ ಪಂಚಾಯತಿ ಅಧ್ಯಕ್ಷರು, 9 ಜನ PDOಗಳು, 9 ಜನ ಸೆಕ್ರೆಟರಿಗಳು ಈಗ ಜೈಲಿಗೆ ಹೋಗಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಅಳ್ತಾ ಇದ್ದಾರೆ, ದಿವಸ ಬಂದು ಹೇಳ್ತಾರೆ, ಅವ್ರ ಅಡ್ವೊಕೇಟ್ ಹೇಳ್ತಾರೆ ಇದರೊಳಗೆ ಕುಡಿಲಿಕ್ಕೆ ಶಕ್ತಿನೇ ಇಲ್ಲ ಅಂತ ಕೇಸ್ ಇದೆ. ಅದು 7 ಪಂಚಾಯತಿ ನನಗೆ ಇಂಪಾರ್ಟೆಂಟ್ ಅಲ್ಲ, 230 ಪಂಚಾಯತಿ ಉದ್ಧಾರ ಆಯ್ತಾ 7 ಕೇಸಿಂದ. ಸ್ವಲ್ಪ ಅವರು ಎಚ್ಚೆತ್ತರು, ನಾಳೆ ನಮ್ಮ ಮನೆಯಲ್ಲಿ ಬರ್ತದೆ, ಸ್ವಲ್ಪ ಎಚ್ಚರಿಕೆ ಇರಬೇಕು. ನಾನು ಭ್ರಷ್ಟಾಚಾರ ಬಂದ್ಬಿಟ್ಟು ಸುದ್ದಿಗಳ ಬಂದುಬಿಟ್ರೆ ಹುಲಿ ಟೈಗರ್ ಎಲ್ಲ ಕಡೆ ಓಡೋಗ್ತಾರೆ, ಆ ಥರ ಅಲ್ಲ. ಅಟ್ಲೀಸ್ಟ್ ಮಾಡಿದ ಕೇಸಿಂದ ಒಂದು ಇಫೆಕ್ಟ್ ಆಗಿದೆಯಲ್ಲ, ಒಂದು ಝಟ್ಕ ಅಂತ ಹೇಳ್ತಾರೆ ಹಿಂದಿಯೊಳಗೆ, ಒಂದು ಝಟ್ಕ ಬಿದ್ದಿದೆಯಲ್ಲ, ಅದರಿಂದ ಸ್ವಲ್ಪ ಒಂದು ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಅಂತ ಹೇಳಿ ಮತ್ತೆ ಕಂಪ್ಲೇಂಟ್ ಕೊಟ್ಟವನು ಹಿಂಗೆ ತಿರ್ತಾ ಇದ್ದಾನೆ. ಎಲ್ಲ ಕಡೆ ತಿರ್ತಾರೆ. ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಡೋ ಲಿಸ್ಟ್ ಕೇಳಿ, ನೀವು ಆಟೆಯಲ್ಲಿ ಕೇಳೋಲ್ಲ, ಹಂಗೆ ಕೇಳಿ ನಾನು ಬರ್ದು ಕೊಡ್ತೇನೆ. ಯಾರು ನೀವು ಅವರಿಗೆ ಫೋನ್ ಮಾಡಿ ಕೇಳಿ, ಹೆಂಗಿದ್ದೀಯಪ್ಪ ಸರ್, ಫಸ್ಟ್ ಕ್ಲಾಸ್ ಇಡೀ ಊರು ನನಗೆ ಎದ್ಕೊಂಡು ತಿರ್ತದೆ, ನನಗೆ ಯಾರು ಮಾತಾಡ್ಸೋದಿಲ್ಲ. ಒಂದು ಲಂಚ ಕೊಟ್ಟು ಕೇಸ್ ಕೊಡೋನು ಕೇಸ್ ಕೊಟ್ಟು ಎಷ್ಟು ಅಡ್ವಾಂಟೇಜ್ ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಮಾನ್ಯ ದೊಡ್ಡವರಿದ್ದೀರಿ, ಫಸ್ಟ್ ನಮ್ಮ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ. ಇಡೀ ಜಗತ್ತಿಗೆ ಕೃಷ್ಣ ಗುರು. ಇವತ್ತು ಯಾವ ಗುರುವಾರ ಕೃಷ್ಣ ಜನ್ಮಸ್ಥಾನ, ಕೃಷ್ಣನ ದೇವಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಒಬ್ಬ ಜಗದ್ಗುರು ಯಾಕೆ ಅವನು ಯಾವುದೇ ಒಂದು ಆಯುಧವನ್ನು ಹಿಡಿದೇ ಮಹಾಭಾರತ ಯುದ್ಧವನ್ನು ಮುಗಿಸಿದಂಥ ಏಕೈಕ ಗುರು ಅವನಿವತ್ತು ಅವರ ದೇವಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದಾರೆ. ಆನಂತರದಲ್ಲಿ ಅವರು ಕೊಟ್ಟಂಥ ಭಗವದ್ಗೀತೆಯನ್ನು ನಾವು ಓದಿದರೆ ನಾವು ತಪ್ಪು ಮಾಡಲಿಕ್ಕೆ ಶಕ್ಯ ಇಲ್ಲ. ಓದಿದರೆ ಅದರಲ್ಲಿ ಸಹಿತ ಅದೇ ಹೇಳ್ತಾರಲ್ಲ, ಏನು ಹೇಳ್ತಾನೆ ಅರ್ಜುನ ಎದುರಿಗೆಲ್ಲ ಬಂದು ನಿಂತ್ಕೊಂಡಾಗ ಒಂದೇ ಮಾತು ಹೇಳ್ತಾನೆ. ಏನು ಹೇಳ್ತಾನೆ? ಧರ್ಮ ಅಷ್ಟೇ, ಎದುರಿಗೆ ಇದ್ದಿದ್ದ ಅಧರ್ಮ. ಅವನು ತಾತ ಅಲ್ಲ, ಅವನು ಗುರು ಅಲ್ಲ, ಅಧರ್ಮ. ಎದುರಿಗಿದ್ದ ಅಧರ್ಮ ಮತ್ತೆಂತಿಲ್ಲ, ಅವನಿಗೆ ಅಧರ್ಮ ಎದುರಿಗೆ ನಿಂತ್ಕೊಂಡಿದ್ದು. ನೀನು ಧರ್ಮದ ಸೈಡ್ ಇದ್ದೆ, ಅಧರ್ಮವನ್ನು ನಾಶ ಮಾಡು ಅಷ್ಟೇ. ನೀನು ಬಾಣ ಬಿಡ್ತಿರೋದು ಅಧರ್ಮಕ್ಕೆ, ಭೀಷ್ಮರಿಗಲ್ಲ, ದ್ರೋಣನಿಗಲ್ಲ, ಕೃಪನಿಗೆ ಅಲ್ಲ, ಯಾರಿಗೂ ಅಲ್ಲ, ಅಧರ್ಮ ಆ ಕಡೆ ನಿಂತ್ಕೊಂಡಿದ್ದು ಅಂತ ಹೇಳಿದಂಥ ಒಂದು ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಮತ್ತು ನನ್ನ ಆಫೀಸು ನಿಮಗೆ ಗೊತ್ತಿರೋದು, ಅವನಿಗೆ ಕೇಳಿಬೇಕಾದ್ರೆ ಈ ಕೆಲಸಕ್ಕೆ ಅಂತಲ್ಲ, ನನಗೊಂದು ಹುಚ್ಚಿದೆ. ನಾನು ಬೇಸಿಕಲಿ ಅಡ್ವೊಕೇಟ್. ಅದು ನನಗೆ ಸ್ವಲ್ಪ ಜಡ್ಜ್ಮೆಂಟ್ಸ್ಗಳು ನಾನು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ಸಹಿತ ನನ್ನದೇ ಆದಂಥ ಆರ್ಗ್ಯುಮೆಂಟ್ಸನ್ನು ಮಂಡಿಸ್ತಾವನು. ನನಗೆ ನನ್ನ ಇಲಾಖೆಯಲ್ಲಿ ನನಗೆ ಒಂದು ರೀತಿ ಕಾನೂನಿನ ಕಾನೂನಿನ ಹುಚ್ಚ ಅನ್ನುವಂಥ ಹೆಸರನ್ನೆಲ್ಲ ನಾನು ಪಡ್ಕೊಂಡು, ನಿಮಗೆ ಬೇರೆ ಯಾವುದೋ ಡೌಟ್ ಇದೆ ನಮ್ಮ ಆಫೀಸಿಗೆ ಬನ್ನಿ. ಯಾಕಂದರೆ ನೀವು ಬರ್ತಾ ಇದ್ದರೆ ನಿಮ್ಮ ಸಂಬಂಧ ಬೆಳೀತದೆ. ನಿಮಗೆ ಬೇರೆ ಏನೋ ಒಂದು ಲೀಗಲ್ ಗೈಡೆನ್ಸ್ ಬಂದರೆ, ಇವತ್ತೊಬ್ಬರು ಬಂದಿದ್ದಾನೆ, ಅವನು ಬಂದು ಸರ್ ಡ್ರಾಫ್ಟ್ ಮಾಡಿದ್ದಾನೆ ಸರ್, ಹೇಗಿದೆ? ನನಗೆ ಸಂಬಂಧಪಟ್ಟಿಲ್ಲ. ಅವನಿಗೆ ಅದನ್ನು
ಲೀಗಲ್ ಪ್ರಾಬ್ಲಮ್ ಬಂದಿದ್ದಾನೆ. ಮುಂದೊಂದು ದಿನ ಅದರ ಹಿಂದೆ ನನ್ನ ಸ್ವಾರ್ಥ ಇದೆ, ಮುಂದೊಂದು ದಿನ ನನಗೆ ಕೇಸ್ ಕೊಡ್ಬೋದು, ನಾನು ಸುಮ್ಮನೆ ಪುಗಟ್ ಮಾಡ್ತಾ ಇಲ್ಲ, ಮುಂದೊಂದು ದಿನ ನನಗೆ ಕಂಪ್ಲೇಂಟ್ ಕೊಡ್ಬೋದು ಅನ್ನೋದು ಆಸೆಯಿಂದ ಅವನಿಗೆ ನಾನು ಕೋಪರೇಟ್ ಮಾಡ್ತಾ ಇದ್ದೇನೆ, ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಆಯಿತು ಬೇಡ, ನಾನು ಕಂಪ್ಲೇಂಟು ಕೊಟ್ಬಿಡಿ ಸರ್, ನನ್ನ ಕೆಲಸ ಹಿಂಗಿದೆ, ಸತಾಯಿಸ್ತಾ ಇದ್ದಾರೆ ಅಂತೇಳಿ ನಾನು ಫೋನ್ ಮಾಡಿ ಮಾಡಿಸ್ಬಿಟ್ಟೆ ಸಾರಿ. ಅಟ್ಲೀಸ್ಟ್ ಒಬ್ಬನಿಗೆ ಹೋಗೋ ಲಂಚ ಉಳಿತಲ್ಲ, ಅದಕ್ಕಾದ್ರೂ ಬನ್ನಿ. ಪೂರ್ವಾಶ ಫ್ಲೋರ್ನಲ್ಲಿರುವ ಮೂಡ ಆಫೀಸ್ನ ಸೆಕೆಂಡ್ ಫ್ಲೋರ್ನಲ್ಲಿರುವಂಥ ಬಾಗಿಲು ಒಮ್ಮೆ ತಟ್ಟಿ ನೋಡಿ ಆಫೀಸ್ ಎಷ್ಟು ಜನ ಕೇಳ್ತಾರೆ, ಎಲ್ಲಿದೆ ನಿಮ್ಮ ಆಫೀಸರ್ ಅಂತ. ಆ ಪರಿಸ್ಥಿತಿ ಬರಬಾರ್ದು ಸರ್. ಯಾಕಂದರೆ ಮಂಗಳಾದೇವಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ, ಭ್ರಷ್ಟಾಚಾರ ನಿಗ್ರಹದ ಕಚೇರಿ ಯಾರಿಗೂ ಗೊತ್ತಿಲ್ಲ ಎಲ್ಲಿದೆ ಅಂತ. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಯಾಕಂದರೆ ಇದರ ಆಲ್ ದ ಆಫೀಸರ್ಸ್ ಟು ಸಪೋರ್ಟ್ ಟು ಇಂಪ್ರೂವ್ ದ ಸೊಸೈಟಿ. ಈ ಸಮಾಜವನ್ನು ಸ್ವಲ್ಪ ಆದರೂ ಒಂದು ಲೆವೆಲ್ಗೆ ತರುವಂಥ ಕಚೇರಿಗಳಿಗೆ ಅದು ಎಲ್ಲಿದೆ, ಅದರಲ್ಲಿ ಯಾರು ತಿಳ್ಕೊಂಡಿದ್ದಾರೆ, ಅವರು ಏನಿದ್ದಾರೆ, ಅವ್ರ ಯೋಗ್ಯತೆ ಏನು, ಅವರು ಯೋಗ್ಯರ ಅಯೋಗ್ಯರ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ನಮ್ಮ ತನಕ ಬನ್ನಿ. ನೀವು ನಮ್ಮ ತನಕ ಬಂದರೆ ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧ. ನಾನು ಹೇಳ್ತಾ ಇದ್ದಿಲ್ಲ ಭ್ರಷ್ಟಾಚಾರ ಕೇಸ್ ಕೊಡಬೇಕಂತಲೇ ಬರಬೇಕಂತಿಲ್ಲ. ಪೂರ್ವ ಮಾರ್ಕೆಟ್ಗೆ ಬಂದರೆ ಸರ್ ಬಂದಿದ್ದೆ ಸರ್, ನಾವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ ಸರ್ ಅಂತ ಹೇಳೋದು ಸಹ ಅಷ್ಟೇ ತರಲು ನಿಮ್ಮ ಸಂಬಂಧ ಬೆಳೆಯಲಿ. ಆ ಸಂಬಂಧ ಮುಂದೊಂದಿನ ನನಗೆ ಕೇಸ್ ತಂದು ಕೊಡಲಿ. ಆ ಕೇಸ್ನಿಂದ ಒಂದು ಸಣ್ಣ ಹೊಡೆತ ಈ ಏರಿಯಾದಲ್ಲಿ ಬಿದ್ದರೆ ನಿಮ್ಮ ಪುರಸಭೆ ಹೇಗಿದೆ ಅಂತ ನಾನು ಹೇಳಬಾರ್ದು, ಬೇಡ, ಹೇಳಿದ್ರೆ ತಪ್ಪಾಗ್ತದೆ, ಗೊತ್ತಾಯ್ತಾ? ನನಗೆ ಬೇಸರ ಆಗ್ತದೆ ನೋಡಿದ್ರೆ ಮೇಲೂ ಸಹಿತ, ಆದರೂ ಸಹಿತ ನನಗೆ ಒಂದು ಕಂಪ್ಲೇಂಟ್ ಬರಲಿಲ್ಲ. ಓಕೆ, ಹೇಳ್ತಾ ಇದ್ದೇನೆ, ಈ ಥರ ತುಂಬ ಇದೆ. ನಾನೇ ಕೆಲವೊಂದು ಸರ್ವೆ ಮಾಡ್ಕೊಂಡಿದ್ದೇವೆ, ಯಾಕಂದರೆ ನಾನಾಗಿ ಏನು ಮಾಡಿಕ್ಕೆ ಬರೋದು. ಅದರಿಂದ ನಿಮ್ಗೇನಾದ್ರು ಇದ್ದರೆ 10 ಗಂಟೆಯಿಂದ 6 ಗಂಟೆವರೆಗೆ ಎಮರ್ಜೆನ್ಸಿ ಇದ್ದರೆ ಎನಿ ಟೈಮ್ 24 hours ರಾತ್ರಿ 2 ಗಂಟೆ ಬೇಕಾದ್ರೆ ಒಂದು ಫೋನ್ ಮಾಡಿ ಟ್ರೈ ಮಾಡಿ. 2 ಗಂಟೆಗೆ ನಾನು ಹೆಚ್ಚಿಲ್ಲಾದರೆ ನನ್ನ ಆಫೀಸಿಗೆ ಒಂದು ಬೈದೋದು ಇದ್ದಾರೆ, ಗೊತ್ತಾಯ್ತಾ? ಅದೇ ರೀತಿ ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ. 9480806231. ದಯವಿಟ್ಟು ನೀವು ಈ ಬಾಲಕೃಷ್ಣ ಮಂದಿರ ಪ್ರದೇಶ ಕುಂಬಲ ಆರ್ಯನೇ ಮರಾಠ ಸಂಘ ದಕ್ಷಿಣ ವಲಯ, ಯುವ ಮರಾಠ ದಕ್ಷಿಣ ವಲಯ ಮಂಗಳೂರು, ಇವರು ಇವತ್ತು ನನಗೆ ಒಂದು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಏನಾದರೂ ಆಗಲಿ ನಾವು ಭೇಟಿಯಾಗಿದ್ದೀವಿ ಅಲ್ವಾ? ನನಗೆ ಈಗ 50 ವರ್ಷ, ಇಷ್ಟು ದಿನ ಸಿಗಲಿಲ್ಲ ಅನ್ನೋದು ಇವತ್ತು ಸಿಕ್ಕಿದ್ದೀರಿ. ಅಟ್ಲೀಸ್ಟ್ ಅದರಲ್ಲೂ ಒಂದು ಲಾಭ ನನಗಿದೆ. ಒಂದೊಂದು ದಿನ ನಾನು ಇಲ್ಲಿ ಬಂದಾಗ ಸರ್ ಅಂತ ಮಾತಾಡಿಸ್ಲಿಕ್ಕೆ ಇಷ್ಟು ಜನ ಸಿಕ್ಕಿದ್ದಾರೆ ಅನ್ನೋ ಒಂದು ಸಮಾಧಾನ ಇವತ್ತು ನನಗಿದೆ. ಆದ್ದರಿಂದ ನನಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಫಸ್ಟ್ ಒಂದು ತಿಂಗಳಲ್ಲಿ ಪ್ರತಿ ತಿಂಗಳ ಪೇಪರ್ಗಳು ಹಾಕ್ತೀವಿ, 2000 ಪ್ರತಿ ವರ್ಷನೂ ಪೇಪರ್ನಲ್ಲಿ ಹಾಕ್ತೀವಿ, ಪ್ರತಿ ವರ್ಷನೂ ಟಿ ವಿಲಿ ಹಾಕ್ತೇವೆ. ಓಕೆ, ಇದನ್ನು ಮಾಡಿದ್ವಿ. ಆ ನಂತರದಲ್ಲಿ ಸರ್ಕಾರನೇ ಒಂದು ಸುತ್ತಲೇ ಹೊರಟು ಬೋರ್ಡ್ ಹಾಕಿ ಅಂತ. ಈಗೇನು ಮಾಡ್ತಿದ್ದೇವೆ ಗೊತ್ತಾ, ನೀವು ಹೇಳಿದ್ದನ್ನು ನಾವು ಈಗೇನು ಮಾಡ್ತಿದ್ದೇವೆ ಅಂದರೆ ನಮ್ಮ ADGP ಸಾಹೇಬರು ನಮ್ಗೆ ಹೇಳಿದ್ರು, ನೀವು ಯಾವ ಕಚೇರಿಗೆ ಭೇಟಿ ಕೊಡ್ತೀರಿ ಆ ಕಚೇರಿಯಲ್ಲಿ ಬೋರ್ಡ್ ಸರಿಯಾಗಿ ಹಾಕಲಿಲ್ಲ ಅಂದರೆ ಸಬ್ಮಿಟ್ ರಿಪೋರ್ಟ್ ಅಂತ ವಿ ಸ್ಟಾರ್ಟೆಡ್ ಇಟ್. ಈ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಯಾವುದೋ ಕಚೇರಿಗೆ ಹೋಗ್ತೇವೆ, ಅಲ್ಲಿ ಬೋರ್ಡ್ ಹಾಕಿಲ್ಲ ಅಂದರೆ ಆ ಅಧಿಕಾರಿ ಮೇಲೆ ರಿಪೋರ್ಟ್ ಹಾಕ್ತಾ ಇದ್ದೇವೆ. ಯಾಕೆಂದರೆ ಸರ್ಕಾರನೇ ಒಂದು ಸುತ್ತಲೇ ಹೊರಟಿದೆ, ಅದು ನಮ್ಮ ನಂಬರ್ಗಳನ್ನು ಹಾಕಬೇಕು ಅಂತೇಳಿ. ಅವ್ರು ಹಾಕಿಲ್ಲ ಅಂದರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಹಾಕ್ತಾ ಇದ್ದೇವೆ. ಆ ಅಧಿಕಾರಿ ಬೋರ್ಡ್ ಅವರೇ ಹಾಕ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಟೈಮ್ನಲ್ಲಿ ಅದು ಗ್ಯಾರಂಟಿ ಆಗ್ತದೆ. ನಾವು ಟಿ ವಿಯಲ್ಲಿ ಸ್ಕ್ರೋಲ್ ಕೊಡ್ತಾ ಇದ್ವಿ ಬಂದಾಗ, ಯಾಕಂದರೆ ನಾವು ಫೋನ್ ಬರ್ತದೆ ಅಂತ ಬೇಜಾರು ಮಾಡ್ಕೊಳ್ಳೋ ಅಧಿಕಾರಿ ಅದು. ಫೋನ್ ನಂಬರ್ ಕೊಡಲಿಕ್ಕೆ ಯಾರು ಹಿಂದೆ ಮುಂದೆ ಮಾಡ್ತಾರೆ, ಸುಡುಗಾಡ ಫೋನ್ ಬರ್ತದೆ ಅಂತ ಬೇಜಾರು ಮಾಡ್ಕೊಳ್ಳೋದು. ನಾನು ಹೋಗ್ಬೇಕಾದ್ರೆ ಹೇಳ್ತೇನೆ, ಸರ್ ಒಂದು 10 ರಿಂದ 6 ಗಂಟೆ ಒಳಗೆ ಮಾಡಿ, ಎಮರ್ಜೆನ್ಸಿ ಇದ್ರೆ ಎನಿ ಟೈಮ್ ಮಾಡಿ ಅಂತ ನಾನು ಕೇಳ್ಕೊಂಡ್ಬಿಟ್ಟಿರ್ತೇನೆ. ಆದ್ದರಿಂದ ಫೋನ್ ನಂಬರನ್ನು ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಡೆಫಿನೆಟ್ಲಿ ಅದು ಮಾಡ್ತಾ ಇದ್ದೇವೆ. ಈಗ ನನ್ನಕ್ಕೆ ಜಡ್ಪಿ ಮೇಲೆ ಒಂದು 10-15 ರಿಪೋರ್ಟ್ ಹೋಗಿದೆ, ಇದು ರಿಪೋರ್ಟ್ ಹಾಕಿದ್ದೇವೆ, ಬೋರ್ಡ್ ಸರಿಯಾಗಿ ಹಾಕಿಲ್ಲ. ಸರ್, ಈಗ ಒಂದು ನಾವು ಮನೆ ಕಟ್ಟಬೇಕಾದ್ರೆ ಒಂದು ಸಮಸ್ಯೆ ಸಿಂಗಲ್ ಸೈಟ್ ಅಂತ ಮಾಡಬೇಕಾದ್ರೆ ಮೂಡೋದಲ್ಲ, ಅದ್ರ ಮೇಲೆ ಕೂತ್ಕೊಂಡಿದ್ದೇವೆ ನಾವು. ಅದಕ್ಕೆ ಈಗ ನಿಜವಾದ ಒಂದು 5 ಸೆಂಟ್ ಸ್ಥಳಕ್ಕೆ ಆಗೋದು ಒಂದು 2,000-3,000 ರೂಪಾಯಿದಲ್ಲಿ ಆಗ್ತದೆ. ಅದು 35,000 ಹೋಗ್ತದೆ. ಅದಕ್ಕೆ ಆ್ಯಕ್ಚುಲಿ ಎಷ್ಟು ಫೀಸ್? ಆ್ಯಕ್ಚುಲಿ ಸರ್ಕಾರದ ಫೀಸ್ ಈಗ ಇಲ್ಲೂ ಒಂದು ಕ್ಲಿಯರ್ ಆಗುತ್ತೆ. ಯಾಕೆ ಗೊತ್ತಾ, ಈಗ ಅದೇ ಆಫೀಸಿನ ಮೇಲೆ ಕೂತ್ಕೊಂಡಿದ್ದೇನೆ ನಾನು. ನನ್ನ ಮೀಸೆ ಹೆಂಗಿದೆ, ಹಿಂಗಿದೆ. ಆದರೆ ಮೆಟ್ಲು ಹತ್ಬೇಕಾದ್ರೆ ಹಿಂಗಾಗಿರ್ತದೆ. ಯಾಕಂದ್ರೆ ಅದ್ರ ಮೇಲೆ ನಾನು ಕೂತ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ವಾ? ಅಲ್ಲಿ ಏಜೆಂಟ್ಸ್ಗಳ ಮೂಲಕ ನಡೀತದೆ. ಕರೆಕ್ಟಾ? ಏಜೆಂಟ್ಸನ್ನು ಟ್ರ್ಯಾಕ್ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಅಧಿಕಾರಿನೇ ಕೇಳಬೇಕು ಅಂತಿಲ್ಲ. ಸೆಕ್ಷನ್ 8 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಒಬ್ಬ ಏಜೆಂಟನ್ನು ಟ್ರ್ಯಾಪ್ ಮಾಡ್ಬೋದು ನಾವು.
ನೀವು ನಿಮ್ಮದು ಕರೆಕ್ಟ್ ಆಗಿದ್ದರೆ, ನಿಮ್ಮದು ಅರ್ಜಿಯಲ್ಲಿದ್ದರೆ, ಏಜೆಂಟ್ ದುಡ್ಡು ಕೇಳ್ತಾ ಇದ್ದರೆ ಕಂಪ್ಲೇಂಟ್ ಕೊಡಿ, ಏಜೆಂಟ್ನ ಟ್ರ್ಯಾಪ್ ಮಾಡಿ ಒಳಗೆ ಹೋಗಿದ್ದೇವೆ. ನಿಮ್ಮ ಕೆಲಸ ನಾನಿತ್ತು ಮಾಡಿಸ್ಕೊಡೋದು. ಮೂಡ ಮತ್ತು ಕಾರ್ಪೊರೇಷನ್ ಮೇಲೆ ಇವತ್ತಿನವರೆಗೂ ಒಂದು ಕೇಸ್ ಬಂದಿಲ್ಲ ಸರ್. ಹೆವಿ ಅಮೌಂಟ್ ಇದ್ದರೆ ನಾವು ಅನ್ಎಕ್ಸ್ಪ್ಲೇನ್ಡ್ ಅಮೌಂಟ್ ಆಗ್ತದೆ. ಅವಾಗ ಸಹಿತ ನಮಗೆ ಸುಪ್ರೀಂ ಕೋರ್ಟ್ ಏನಾಯ್ತು ಗೊತ್ತಾ ಸರ್, ನಾವು ಲೋಕಾಯುಕ್ತದಲ್ಲಿ ತುಂಬ ಕೇಸ್ ಮಾಡಿದ್ವಿ. ಆ ಥರ ಚೆಕ್ ಪೋಸ್ಟ್ಗಳನ್ನು ರೇಡ್ ಮಾಡಿದ್ವಿ, ಸಬ್ ರಿಜಿಸ್ಟರ್ ಆಫೀಸ್ಗಳನ್ನು ರೇಡ್ ಮಾಡಿದ್ವಿ, RTO ಆಫೀಸ್ಗಳನ್ನು ರೇಡ್ ಮಾಡಿದ್ವಿ. ಅವರು ನಮ್ಗೆ ಒಂದೇ ಕೇಳಿದ್ರು, ಹೈಕೋರ್ಟ್ನವರು ಕ್ವಾಶ್ ಮಾಡಿದ್ರು, ಕೈಯಲ್ಲೂ ನೋಡಿರಲಿಲ್ಲ ಸರ್. ನಿಮ್ಮ ಮಂಗಳೂರಿನಲ್ಲಿ 3 ಕೇಸ್ ಹೋಗಿದೆ. ಹೇಗೆ ಗೊತ್ತಾ? ಓಕೆ, ಅಲ್ಲಿ ದುಡ್ಡಿದೆ, ದುಡ್ಡು ಇಟ್ಕೊಳ್ಳೋದು ಅಪರಾಧನ? ಇಲ್ಲ. ಅದು ಲಂಚದ ಹಣ ಅಂತ ಹೇಗೆ ಹೇಳ್ತೀರಿ? ಲಂಚ ಈಗ ಸಬ್ ರಿಜಿಸ್ಟರ್ ಆಫೀಸರ್ ಒಂದು ಡಾಕ್ಯುಮೆಂಟ್ ಒಳಗಡೆ ದುಡ್ಡಿದೆ ಅಂದರೆ ಹೌದು, ಏನಾಗಿರ್ಬೋದು ಸರ್? ಸರ್ ನನಗೆ ಗೊತ್ತೇ ಇಲ್ಲ ಸರ್. ಅವ್ನು ಇಟ್ಟೋದು ನಾಯಕ ಮಾಡೋದು ಸರ್. ಈಗ ನೀವು ನಾನು ಸಬ್ ರಿಜಿಸ್ಟರ್, ನೀವು ನನ್ನ ಹತ್ರ ಬಂದಿದ್ದೀರಿ. ಸರಿ ಸರಿ, ನಿಮ್ಮ ಆರ್ಗ್ಯುಮೆಂಟ್ ಸರಿ ಅಲ್ಲ, ಆರ್ಗ್ಯುಮೆಂಟ್ ಅವ್ರದ್ದೇ ನಂಬುದು ಸರ್. ನನ್ನನ್ನು ನಂಬುದಿಲ್ಲ ಸರ್. ನನ್ನನ್ನು ನಂಬಿದ್ರೆ ನಾನು ಇಷ್ಟೊತ್ತಿಗೆ 10,000 ಕನ್ವಿಕ್ಷನ್ ಕೊಡಿಸ್ತಿದ್ದೆ. ನಾನು ಹೇಳಿದ್ದನ್ನು ನಂಬುವ ಪರಿಸ್ಥಿತಿ ಇದ್ರೆ ಕೋರ್ಟ್ಗಳು, ನಾನು ಎಷ್ಟು ಬ್ಯೂಟಿಫುಲ್ ಎವಿಡೆನ್ಸ್ ಕೊಡ್ತೇನೆ ಗೊತ್ತಾ? ಮೊನ್ನೆ ಆ್ಯಸಿಡ್ ಹಾಕಿದ ಕೇಸ್ನೊಳಗೆ 58 ಪೇಜ್ ಡಿಪೋಸಿಷನ್ ಕೊಟ್ಟಿದ್ದೇನೆ. 58 ಪೇಜ್ ಡಿಪೋಸಿಷನ್ ಕೊಟ್ಟಿದ್ದಾನೆ. ನನ್ನ ಜೀವನದಲ್ಲಿ ನಾನು 3 ಎನ್ಕೌಂಟರ್ ಮಾಡಿದ್ದೇನೆ. 5 ಜನ ಟೆರರಿಸ್ಟ್ಗಳನ್ನ ಹಿಡಿದಿದ್ದೇನೆ, ಲಷ್ಕರ್ ತೊಯ್ಬಾದ್ ಅಂತ ಹಿಡಿದು. ಗೊತ್ತಾಯ್ತಾ? ದೊಡ್ಡ ದೊಡ್ಡ ಕೇಸ್ಗಳನ್ನು ಮಾಡಿದ್ದೇನೆ. ಸಾಕ್ಷಿಗಳಿಗೆ ನಾನು ನಿಮಗೆ ಲಷ್ಕರ್ ತೊಯ್ಬಾದ್ ನನಗೆ ಹಿಡಿದಾಗ ಹೈಕೋರ್ಟ್ ನನಗೊಂದು ಪ್ರಶ್ನೆ ಕೇಳ್ತದೆ. ಏನು ಗೊತ್ತಾ ನಿಮಗೆ? ನೀವು ನಮ್ಮ ಆಫೀಸಿಗೆ ಬನ್ನಿ, ತೋರಿಸ್ತೇನೆ. ಅದು ಅವನು ಲಷ್ಕರ್ ತೊಯ್ಬಾ ಅಂತ ನೀವು ಹೇಗೆ ಹೇಳ್ತೀರಿ? ಅವನ ಐಡೆಂಟಿ ಕಾರ್ಡ್ ಸೀಲ್ ಮಾಡಬೇಕಾಗಿತ್ತು. ನಾನು ಲಷ್ಕರ್ ತೊಯ್ಬಾ ಅಂತ ಅವನಿಗೆ ಇಶ್ಯೂ ಮಾಡಿದ ಐಡೆಂಟಿ ಕಾರ್ಡ್ ಸೀಲ್ ಮಾಡಬೇಕು. ಶಕ್ಯ ಇದೆಯಾ? ಲಷ್ಕರ್ ತೊಯ್ಬಾ ಅಂತ ಐಡೆಂಟಿ ಕಾರ್ಡ್ ಇರ್ತದೆ ಯಾರಿಗಾದ್ರು? ರೆಲೆವೆಂಟ್ ಎವಿಡೆನ್ಸ್ಗಳು ಇರ್ತದೆ. ಅವನು ವೀಸಾ ಇದೆ, ಪಾಕಿಸ್ತಾನಕ್ಕೆ ಹೋಗಿ ವೀಸಾ ಇದೆ, ಪಾಕಿಸ್ತಾನದಿಂದ ರಿಟರ್ನ್ ಬಂದಿದ್ದು ಎಂಟ್ರಿ ಇಲ್ಲ ಇಡೀ ದೇಶದಲ್ಲಿ. ನಾನು ಹೇಳಿದೆ ಅವನು ಹೋಗಿದ್ದು ಕರೆಕ್ಟ್, ಬಂದಿದ್ದಕ್ಕೆ ಏನೂ ರೆಕಾರ್ಡ್ ಇಲ್ಲ ಇಡೀ ಭಾರತ, ತಗೊಂಡಿದ್ದೇವೆ ನಾವು. ಅದೆಲ್ಲ ಓಕೆ. ಅವನು ಲಷ್ಕರ್ ತೊಯ್ಬಾ ಅಂತ ಹೇಗೆ ಹೇಳ್ತೀವಿ? ಎಂತ ಮಾಡೋದು ನಾನು ಹೇಳಿ? ಅದೇ ರೀತಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿರುವ ಫೈಲ್ನಲ್ಲಿ ದುಡ್ಡಿದೆ, ಅವನು ನೋಡಿದ್ದಾನೆ ಅಂತ ಹೇಗೆ ಹೇಳ್ತೀರಿ? ನೀವೇ ಇಟ್ಟುಕೊಟ್ರೆ ಸೊ ಓಕೆ, ಒಳಗೆ ಹಾಕಿದ್ದು ನೀವು ಕೊಟ್ಟಿದ್ದೆ ಅಂತ ಹೇಗೆ ಹೇಳ್ತೀರಿ? ಆ ಥರ ಸುಮಾರು. ಅದಕ್ಕೆ ಸರ್ ಬಂದು ಹೇಳ್ತೇನೆ, ಇಲ್ಲಿ ನಾವು ಡಿಸ್ಕಷನ್ ಮಾಡೋದು ಬೇಡ. ಯಾಕೆ ಗೊತ್ತಾ? ತಪ್ಪು ತಿಳ್ಕೊಬೇಡಿ. 10 ಜನ ಮನೇಲಿದ್ರೆ ಒಬ್ಬ ಏನೋ ಇರ್ತಾನೆ, ಹೌದಾ? ಅದಕ್ಕೆ ನೀವು ಅಂಥದ್ದಿದ್ರೆ ಸೀದಾ ನನ್ನ ಹತ್ರ ಬನ್ನಿ, ಅದನ್ನ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಹೇಳೋದು, ಇಲ್ಲಿ ಹೇಳಿದ್ರೆ ಒಬ್ಬ ಸಬ್ ರಿಜಿಸ್ಟರ್ಗೆ ಹೋಗಿ ಹೇಳ್ತಾನೆ. ಮಂದಿರದಲ್ಲಿ ಆರ್ಯ ಮರಾಠ ಸಮಾಜದ ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಾರೆ. ಇವತ್ತು ಸಮಾಜಕ್ಕೆ ಬೇಕಾಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಕಲ್ಪನೆಯನ್ನು ಇಟ್ಟುಕೊಂಡು ಭ್ರಷ್ಟಾಚಾರ ನಿರ್ಮೂಲನೆಯ ಬಗ್ಗೆ ಕಾರ್ಯಕ್ರಮವನ್ನು ಅಳವಡಿಸಬೇಕಾಗಿ ವಿಶೇಷವಾಗಿ ನಾವು ಆರ್ಯ ಮರಾಠ ಸಮಾಜದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಉತ್ಸವವನ್ನು ಈ ಸಲ ಅತ್ಯಂತ ವಿಜೃಂಭಣೆಯಿಂದ ಇನ್ನು 4 ವರ್ಷ ಬರುವಾಗ ನಾವು ಈ ಒಂದು ಮಂದಿರಕ್ಕೆ 25 ವರ್ಷ ಆಗ್ತದೆ. ಈ ಒಂದು ಮಂದಿರ ಆಗಬೇಕಂದ್ರೆ ಪ್ರತಿ ಈ ಊರಿನ ಮತ್ತು ಹೊರ ಊರಿನ ಎಲ್ಲ ಹಿತೈಷಿಗಳ ಎಲ್ಲ ಬೆವರು ಇದೆ, ಎಲ್ಲ ಒಂದು ಸಹಕಾರದಿಂದ ಆಗಿದೆ. ಪೈಸೆ ಎಲ್ಲರೂ ಕೊಟ್ಟು ಈ ರೀತಿಯ ಒಂದು ಆಸ್ತಿಯನ್ನು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದದ್ದು. ನಮ್ಮ ದೇವರು ನಮಗೆ ಅನುಕೂಲ ಮಾಡಿದ್ದಾರೆ. 21ನೇ ವರ್ಷದ ವಾರ್ಷಿಕ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಮಾಡುವ. ನಮ್ಮ ಗೌರವಾಧ್ಯಕ್ಷರಾಗಿ ನಮ್ಮ ಸೋಮಶೇಖರನ್ನೆಲ್ಲ ಇದ್ದಾರೆ. ಎಲ್ಲರೂ ಒಂದು ಪದಾಧಿಕಾರಿಗೋಸ್ಕರ ಕೆಲಸ ಮಾಡೋದಲ್ಲ, ನಾವೆಲ್ಲ ಯಾರೇ ಪದಾಧಿಕಾರಿಯಾಗಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡಿ ಎಲ್ಲವನ್ನು ಮಾಡುವಂಥ ಪ್ರಯತ್ನ ಮಾಡ್ತೇವೆ. 21ನೇ ಉತ್ಸವ ನಮ್ಮ ಸೆಪ್ಟೆಂಬರ್ 2ಕ್ಕೆ ನಡೀತದೆ, ತಾವೆಲ್ಲ ಬರಬೇಕು. ಅದೇ ರೀತಿ 24ನೇ ಆಗಸ್ಟ್ 24ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಇದೆ. ಅದು ಕೂಡ ಒಂದು ದೊಡ್ಡ ನಮ್ಮ ಮಹಿಳೆಯರ ಒಂದು ವಿಶೇಷ ಪ್ರಯತ್ನದ ಇದರಲ್ಲಿ ಆಗುವಂಥದ್ದು. ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಒಂದು ಇಡೀ ನನಗೆ ಅನಿಸಿದ ಉಳ್ಳಾಲ ಭಾಗದಲ್ಲಿ ಅತ್ಯಂತ ಒಳ್ಳೆಯ ಒಂದು ಧಾರ್ಮಿಕ ಉತ್ಸವವಾಗಿ ಪರಿವರ್ತನೆ ಮಾಡುವುದು ನಮ್ಮ ಮಹಿಳೆಯರ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು. 21ನೇ ಉತ್ಸವವನ್ನು ಸೆಪ್ಟೆಂಬರ್ 2ನೇ ತಾರೀಕು ಅತ್ಯಂತ ವಿಜೃಂಭಣೆ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ. ಸುಂದರವಾದ ಜನರಿಗೆ ಮನಮುಟ್ಟುವಂಥ ರೀತಿಯ ಕೆಲವು ಉದಾಹರಣೆ ಸಹಿತ ಕೆಲವು ವಿಷಯವನ್ನು ಹೇಳಿದ ಭ್ರಷ್ಟಾಚಾರ ನಿಗ್ರಹದ DYSP ಶ್ರೀ ಸುಧೀರ್ ಎಂ ಹೆಗ್ಡೆ ಅವರಿಗೆ ನಮ್ಮ ಮಂದಿರ ಆರ್ಯ ಮರಾಠ ಸಮಾಜದ ಮರಾಠ ಪರವಾಗಿ ಆತ್ಮೀಯವಾದ ಅತ್ಯಂತ ಧನ್ಯವಾದವನ್ನು ಅರ್ಪಿಸ್ತೇನೆ.